ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಕ್ಷಾತ್ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೇ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನಡೆದಿರುವಂತಹ ಎಲ್ಲ ಭಕ್ತ ವೃಂದ ವಾಂಚ್ಯ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ ನಮಸ್ತೆ. ಹರೇ ಕೃಷ್ಣ ಮಾತಾಜಿ ನಮಸ್ತೆ. ಕೇಳಿಸ್ತಾ ಇದೆಯಾ ಮಾತಾಜಿ ನನ್ನ ವಾಯ್ಸ್? ಕೇಳಿಸ್ತಾ ಇದೆ ಮಾತಾಜಿ. ಸೊ ಇವತ್ತು ನಾವು ಮುಖ್ಯವಾದ ಅಧ್ಯಾಯಗಳನ್ನ ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ಅಂದ್ರೆ ಭಗವದ್ಗೀತೆ, ಪೂರ್ಣ ಭಗವದ್ಗೀತೆಯ ಒಂದು 18 ಅಧ್ಯಾಯವನ್ನ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ 3 ವಿಭಾಗಗಳಲ್ಲಿ ಮೊದಲನೇ ವಿಭಾಗ 1ರಿಂದ 6ನೇ ಅಧ್ಯಾಯದ ಒಂದು ವಿಭಾಗ. ಆ 1ನೇಯಿಂದ 6ನೇ ಅಧ್ಯಾಯದ ಒಂದು ಭಾಗವನ್ನ ನಾವು ಕರ್ಮಯೋಗ ಅಂತ ಹೇಳ್ತೀವಿ. ಅಲ್ಲೆಲ್ಲ ಕರ್ಮದ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಇನ್ನು 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯದವರೆಗೆ ನಾವು ಭಕ್ತಿ ಯೋಗವನ್ನ ಕಲಿತೀವಿ. ಅಂದ್ರೆ ಭಗವಂತ ಹೇಳೋದು. ಇಲ್ಲಿವರೆಗೂ ನಾವು ಯೋಗಾಭ್ಯಾಸ, ಅಷ್ಟಾಂಗ ಯೋಗ ಇವುಗಳನ್ನೆಲ್ಲ ಕೂಡ ನಾವು ತಿಳಿದುಕೊಂಡ್ವಿ. ಅದು ಎಷ್ಟು ಕಷ್ಟಕರವಾದದ್ದು ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಭಕ್ತಿ ಯೋಗ ಇನ್ನು ಸರಳವಾದಂತಹ ಒಂದು ಭಾಗ. ಇದಕ್ಕೆ ಹೃದಯ ಭಾಗ ಅಂತಾನು ಹೇಳ್ತಾರೆ. ಹಾಗಾಗಿ ಈ ಒಂದು ಭಾಗ ಬಹಳ ಮುಖ್ಯವಾದಂತಹ ಭಾಗ. ಯಾರನ್ನು ಕೂಡ ತರಗತಿಯನ್ನ ಮಿಸ್ ಮಾಡಬೇಡಿ.
ಎಲ್ಲರೂ ಕೂಡ ನಿಮ್ಗೆ ಆದಷ್ಟು ತಿಳ್ಕೊಂಡು ಪಾಯಿಂಟ್ಸ್ ಗಳನ್ನಾದ್ರೂ ನೀವು ನೋಟನ್ನ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ನೆನಪಿಟ್ಕೊಳ್ಬಹುದು. ಪ್ರಾರಂಭ ಮಾಡೋಣ. ಈ ಶ್ಲೋಕನ ನಾವು ಅಧ್ಯಾಯವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಒಂದು ಮಹತ್ವವನ್ನ, ಈ 7ನೇ ಅಧ್ಯಾಯದ ಮಹತ್ವವನ್ನ ನಾವು ತಿಳಿದುಕೊಳ್ಳೋಣ. ಈ 7ನೇ ಅಧ್ಯಾಯದ ಮಹಿಮೆ ಏನು ಅಂತ ತಿಳ್ಕೊಂಡು ಆಮೇಲೆ ಈ ಅಧ್ಯಾಯಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಈ ಭಗವದ್ಗೀತೆಯ ಮಹಿಮೆಯಲ್ಲಿ 7ನೇ ಅಧ್ಯಾಯವನ್ನ ಶಿವ ಪಾರ್ವತಿಗೆ, ತನ್ನ ಹೆಂಡತಿ, ತನ್ನ ಪ್ರಿಯ ಹೆಂಡತಿಯಾದ ಪಾರ್ವತಿಗೆ ಅದನ್ನ ತಿಳಿಸ್ತಾನೆ. ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯ ಯಾಕೆ ಇಷ್ಟೊಂದು ಮಹಿಮೆಯನ್ನ ಹೇಳುತ್ತೆ, ಇದರ ಮಹಾತ್ಮೆ ಏನು ಅನ್ನೋದನ್ನ ನೀನು ಕಿವಿಗೊಟ್ಟು ಕೇಳು. ಯಾಕೆ ಕಿವಿಗೊಟ್ಟು ಕೇಳ್ಬೇಕು ಅಂತಂದ್ರೆ ಇದು ಒಂದು ಅಮೃತದಿಂದ ತುಂಬಿರುವಂತಹ ಒಂದು ಭಾಗ 7ನೇ ಅಧ್ಯಾಯ. ಹಾಗಾಗಿ ನೀ ಇದನ್ನ ಕೇಳು ಅಂತ ಕಥೆಯನ್ನ ಪ್ರಾರಂಭ ಮಾಡ್ತಾನೆ. ಯಾರು? ಭಗವಂತ ಶಿವ ಪಾರ್ವತಿಗೆ ತಿಳಿಸ್ತಾನೆ. ಪಾಟಲಿಪುತ್ರ ಎಂಬ ಒಂದು ದೊಡ್ಡ ಪಟ್ಟಣ. ಆ ದೊಡ್ಡ ಪಟ್ಟಣದಲ್ಲಿ ಆ ದ್ವಾರವೂ ಕೂಡ ಹಾಗೆ ದೊಡ್ಡದಾಗಿರುವಂತಹ ಒಂದು ದ್ವಾರ ಇತ್ತು. ಪಾಟಲಿಪುತ್ರ ಎಂಬ ಒಂದು ದೊಡ್ಡ ಪಟ್ಟಣದಲ್ಲಿ ಆ ಒಂದು ಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ದ್ವಾರ ಬಹಳ ದೊಡ್ಡದಾಗಿತ್ತು. ಆ ಒಂದು ಪಟ್ಟಣದಲ್ಲಿ ಶಂಕುಕರ್ಣ ಎಂಬಂತಹ ಒಬ್ಬ ವೈಶ್ಯನಿದ್ದ. ವೈಶ್ಯ ಅಂತಂದ್ರೆ ವ್ಯಾಪಾರಸ್ಥ. ಅವನು ಬ್ರಾಹ್ಮಣನಾಗಿದ್ದ. ಅವನು ಒಬ್ಬ ಬ್ರಾಹ್ಮಣ. ಮತ್ತೆ ಅವನು ವ್ಯಾಪಾರ ಎಷ್ಟೊಂದು ಹರಡಿತ್ತು ಅಂತಂದ್ರೆ ಬಹಳ ದೊಡ್ಡದಾಗಿತ್ತು, ಎಲ್ಲ ಕಡೆಗೆ ವ್ಯಾಪಿಸಿತ್ತು. ಮತ್ತೆ ಬಹಳ ವ್ಯಾಪ್ತಿಗೊಂಡಂತಹ ಒಂದು ವ್ಯಾಪಾರವನ್ನ ಅವನು ಹೊಂದಿದ್ದ. ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ಅವನು ತನ್ನ ವ್ಯಾಪಾರಕ್ಕಾಗಿ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದ. ಹಾಗಾಗಿ ಎಷ್ಟು ಒಂದು ವ್ಯಾಪಾರ ವ್ಯಾಪ್ತಿಯನ್ನ ಹೊಂದಿರುತ್ತೋ ಅಷ್ಟೇ ಸಂಪತ್ತನ್ನು ಕೂಡ ಅವನು ಸಂಗ್ರಹಿಸಿದ್ದ. ಇದ್ರ ಕುರಿತಾಗಿ ನಮ್ಗೆ ಗೊತ್ತಾಯ್ತು, ದೊಡ್ಡ ವ್ಯಾಪಾರ ಇತ್ತು ಅಂತಂದ್ರೆ ದೊಡ್ಡ ಸಂಪತ್ತನ್ನು ಅವನು ಸಂಗ್ರಹಿಸಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇಂಥ ಒಬ್ಬ ದೊಡ್ಡ ಸಂಪತ್ತನ ಹೊಂದಿದಂತಹ ಈ ದೊಡ್ಡ ವ್ಯಾಪಾರಿ ಬ್ರಾಹ್ಮಣ ಯಾರು? ಶಂಕುಕರ್ಣ. ಇವನಿಗೆ ಭಕ್ತಿ ಕಾರ್ಯದಲ್ಲಿ ಒಂದು ಚೂರುನೂ ಕೂಡ ಆಸಕ್ತಿ ಇರ್ಲಿಲ್ಲ. ಮತ್ತೆ ಅವನು ಯಾವ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ತನಗಾಗಿ ಬಿಡಿ, ಅವರ ಪೂರ್ವಜರಿಗಾಗಿ ಕೂಡ ಮಾಡ್ತಾ ಇರ್ಲಿಲ್ಲ. ಹೀಗೆ ಈ ಒಬ್ಬ ಶ್ರೀಮಂತನಾದಂತಹ ವ್ಯಾಪಾರಿ ಶಂಕುಕರ್ಣ ಎಷ್ಟೊಂದು ಮಟ್ಟಿಗೆ ಅವನು ತನ್ನ ಶ್ರೀಮಂತಿಕೆಯನ್ನ ಹೊಂದಿದ್ದ ಅಂತಂದ್ರೆ ಆ ಒಂದು ಪಾಟಲಿಪುತ್ರದ ಮಹಾರಾಜ ಕೂಡ ಅವನ ಮನೆಯಲ್ಲಿ ಊಟ ಮಾಡ್ತಿದ್ದಂತೆ. ಅಷ್ಟೊಂದು ಪ್ರಸಿದ್ಧಿ ಇವನದಾಗಿತ್ತು. ಆದ್ರೂ ಕೂಡ ಆ ಶಂಕುಕರ್ಣ ಬಹಳ ಜಿಪುಣನಾಗಿದ್ದ. ಹೇಗೆ ಜಿಪುಣನಾಗಿದ್ನ ಅಂತಂದ್ರೆ ದುಡ್ಡುಗಳನ್ನ ದಾನ ಧರ್ಮ ಕರ್ಮಗಳಲ್ಲಿ ಅವನು ಉಪಯೋಗಿಸ್ತಾ ಇರಲಿಲ್ಲ. ಆ ಎಲ್ಲ ಹಣವನ್ನ ಅವನು ನೆಲದ ಒಂದು ಅಡಿಯಲ್ಲಿ ಹೂಳಿಟ್ಟಿದ್ನಂತೆ, ಬಂದ ಸಂಪತ್ತನ್ನೆಲ್ಲ ಅದನ್ನ ಅನುಭೋಗಿಸ್ಲಿಕ್ಕೆ. ಹೀಗೆ ಆ ಬ್ರಾಹ್ಮಣ ಒಂದು ದಿನ, ಆ ಬ್ರಾಹ್ಮಣನಿಗೆ ಇರುವಂತಹ ಗುಣಗಳು ಅವನಿಗೆ ಇರ್ಲಿಲ್ಲ. ಅವನು ಒಂದು ದಿನ 4ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ತನ್ನ ಎಲ್ಲ ಮಕ್ಕಳನ್ನ, ಸಂಬಂಧಿಕರನ್ನ ಕರ್ಕೊಂಡು ಒಂದು ಹಾದಿಯಲ್ಲಿ ಹೋಗುತ್ತಿರುವಾಗ, ಅಂದ್ರೆ ಒಂದು ಊರಿಗೆ ಹೋಗುತ್ತಿರುವಾಗ ಅಲ್ಲಿ ರಾತ್ರಿ ಆಯ್ತು. ರಾತ್ರಿ ಆದ್ಮೇಲೆ ಅವನು ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಒಂದು ಸ್ಥಳಕ್ಕೆ ತಮ್ಮ ಒಂದು ಬಂಡಿಯನ್ನ ನಿಲ್ಲಿಸಿದ್ರು. ಆಗಿನ ಕಾಲದಲ್ಲಿ ಈ ಬಂಡಿಗಳೇ ಮುಖ್ಯವಾಗಿದ್ದು, ಮತ್ತೆ ರಥ. ಹೀಗೆ ಅದನ್ನ ನಿಲ್ಲಿಸಿದಾಗ ಅಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲು ಎಲ್ರು ಕೂಡ ಅಲ್ಲಿ ವಿಶ್ರಮಿಸಿದ್ರು. ಎಲ್ಲಿ ಅವರು ವಿಶ್ರಮಿಸ್ಲಿಕ್ಕೆ ಇಳಿದಿದ್ರು ಅಲ್ಲಿ ಒಂದು ಹಾವಿನ ಹುತ್ತ ಇತ್ತು. ಅಲ್ಲಿ ಇರುವಂತಹ ಹಾವು ಈ ಶಂಕುಕರ್ಣನಿಗೆ ಬಂದು ಕಚ್ಚಿಬಿಡ್ತು. ಆಗ ಅಲ್ಲಿ ಇರುವಂತಹ ಎಲ್ಲ ಪುತ್ರರು, ಸಂಬಂಧಿಕರು ಇದು ವಿಷಯ ಗೊತ್ತಾಯ್ತು, ಇವನಿಗೆ ಹಾವು ಕಚ್ಚಿದೆ ಅಂತ. ಮತ್ತೆ ಅವರು ಎಷ್ಟು ಈ ಆಯುರ್ವೇದಿಕ ವೈದ್ಯರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಅವರು ಅವನನ್ನ ಉಳಿಸ್ಲಿಕ್ಕೆ ಬಹಳಷ್ಟು ಮಂತ್ರ ಪಠಣಗಳನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ರು. ಮಂತ್ರ ಪಠಣಗಳನ್ನ ಮಾಡಿದ್ರು ಕೂಡ ಶಂಕುಕರ್ಣನಿಗೆ ಉಳಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅವನು ಬಹಳ ಬೇಗ ಸತ್ತು ಹೋದ. ಅಷ್ಟೊಂದು ವಿಷಪೂರಿತವಾದಂತಹ ಹಾವು ಅದಾಗಿತ್ತಂತೆ. ಮತ್ತೆ ಅವನು ಸತ್ತ ತಕ್ಷಣ, ಯಾವಾಗ ನಾವು ಯಾವ ಒಂದು ಪ್ರಜ್ಞೆಯಲ್ಲಿರ್ತೀವೋ ಸಾಯುವ ಸಮಯದಲ್ಲಿ ಆ ಒಂದು ದೇಹವನ್ನ ಪಡ್ಕೊಳ್ತೀವಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈಗಾಗ್ಲೇ ನಾವು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ.
ಇವನನ್ನು ಕೂಡ ಆ ಪ್ರೇತ ಯಾವ್ದು ಈ ಸರ್ಪ ಕಚ್ಚಿ ಹೋಗಿದ್ರೋದ್ರಿಂದ ಅವನು ಒಂದು ಪ್ರೇತವಾದಂತಹ ಸರ್ಪನಾದ. ಅಂದ್ರೆ ಅದಕ್ಕೆ ಹಾವು ಪ್ರೇತ ಅಂತ ಹೇಳ್ತೀವಿ. ಅಂತ ಒಂದು ದೇಹವನ್ನ ಅವನು ಪಡ್ಕೊಂಡ್ಬಿಟ್ಟ. ಅಂದ್ರೆ ಆತ್ಮ ಆ ಒಂದು ಹಾವಿನಲ್ಲಿ ಹೋಗ್ಬಿಡ್ತು. ಅದಕ್ಕೆ ಪ್ರೇತಾತ್ಮನಾದ ಅವನು. ಹೀಗೆ ಅವನು ಆ ಒಂದು ಹಾವಿನಲ್ಲೇ ವಾಸಿಸ್ತಾ ಇದ್ದ. ಆದ್ರೆ ಅದು ಯಾರಿಗೂ ಗೊತ್ತಿರ್ಲಿಲ್ಲ. ಅಲ್ಲಿ ಬಂದವರೆಲ್ರಿಗೂ ಕೂಡ ಅವನು ಸತ್ತೋದ ಅನ್ನೋದನ್ನ ಬಿಟ್ಟು ಅವನು ಅವನಲ್ಲಿರುವಂತಹ ಆತ್ಮ ಹಾವಿನಲ್ಲಿ ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವನು ಏನ್ ಮಾಡಿದ್ರ ಅವನ ಸತ್ತ ಒಂದು ದೇಹವನ್ನ, ಮತ್ತೆ ಅವನು ಅಷ್ಟೊಂದು ದೊಡ್ಡ ಶ್ರೀಮಂತನಾಗಿರೋದ್ರಿಂದ ಅವನ ಮನೆಯ ಸಮೀಪದಲ್ಲಿರುವಂತಹ ಒಂದು ಜಾಗದಲ್ಲಿ ಒಂದು ಹೊಲದಲ್ಲಿ ಅವನ ಸಮಾಧಿಯನ್ನ ಮಾಡ್ಲಾಯ್ತು. ಮತ್ತೆ ಅವನು ಸಾಯುವ ವೇಳೆಯಲ್ಲಿ ತಾನು ಹೂತಿಟ್ಟಂತಹ ಒಂದು ಸಂಪತ್ತಿನ ಬಗ್ಗೆನೇ ಅವನು ಸದಾ ಆಲೋಚನೆಯನ್ನ ಮಾಡ್ತಾ ಇರೋದ್ರಿಂದ ಅವನು ಅದೇ ಒಂದು ಕೊರಗಿನಲ್ಲಿ ಪ್ರಾಣವನ್ನು ಕೂಡ ಬಿಟ್ಟಿದ್ದ. ಹೀಗೆ ದಿನಗಳು ಕಳೀತಾ ಹೋಯ್ತು. ಆ ಒಂದು ಪ್ರೇತ ಸರ್ಪ ಗೆ ಅಂದ್ರೆ ಒಂದು ಮುಕ್ತಿ ಸಿಕ್ಕಿದ್ರೆ ಆ ಆತ್ಮ ತನ್ನ ಜಾಗಕ್ಕೆ ತಾನು ಹೋಗುತ್ತೆ. ಮುಂದಿನ ಜನ್ಮದಲ್ಲಿ ಪಡೆಯಬೇಕಾದಂತ ದೇಹವನ್ನ ಪಡ್ಕೊಳ್ಳುತ್ತೆ ತನ್ನ ಒಂದು ಪಾಪ ಪುಣ್ಯಗಳ ಆಧಾರದ ಮೇಲೆ. ಆದ್ರೆ ಇವನು ಪ್ರೇತನಾಗಿರೋದ್ರಿಂದ ಮುಕ್ತಿ ಸಿಗೋವರೆಗೂ ಕೂಡ ಅವನು ಹಾಗೇನೇ ಅಲ್ದಾಡ್ಬೇಕು. ಅದಕ್ಕೋಸ್ಕರ ಅವನು ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ದಿನ ಅವನು ಯೋಚನೆ ಮಾಡ್ತಾ ಇರುವಾಗ ಅವನ ಮಕ್ಕಳು, ಯಾರು 3 ಜನ ಮಕ್ಕಳಿದ್ರು, ಆ 3 ಜನ ಮಕ್ಕಳ ಕನಸಿನಲ್ಲಿ ರಾತ್ರಿ ಬಂದ್ಬಿಟ್ಟು ಹೀಗೆ ನೆಲದ ಅಡಿಯಲ್ಲಿ ನಾನು ಸಂಪತ್ತನ್ನ ಹೂತಿಟ್ಟಿದ್ದೀನಿ ಅನ್ನುವಂಥ ಕನಸು ಅವರಿಗೆ ಬಿತ್ತು. ಅಂದ್ರೆ ಅಲ್ಲೇನೆ ಅವನ ಒಂದು ಸಮಾಧಿಯನ್ನು ಕೂಡ ಮಾಡಲಾಗಿತ್ತು. ಆ ಒಂದು ಜಾಗದಲ್ಲಿ ಸ್ವಲ್ಪ ಜಾಗವನ್ನ ಬಿಟ್ಟು ಅಲ್ಲಿ ಮಾಡಲಾಗಿತ್ತು. ಆದ್ರೆ ಇವನಿಗೆ ಮುಕ್ತಿ ಬೇಕಾಗಿತ್ತು. ಹಾಗಾಗಿ ಅವನು ಆ ಹಣದ ಒಂದು ಕನಸಿನ ಮೂಲಕ, ಅಂದ್ರೆ ಆ ಒಂದು ಸಂಪತ್ತು ಹೂತಿಟ್ಟಿರುವ ವಿಷಯವನ್ನ ತಿಳಿಸ್ಲಿಕ್ಕೆ ಆ ಕನಸಿನ ರೂಪದಲ್ಲಿ ಆ ಮಾಹಿತಿ ಅವ್ರಿಗೆಲ್ಲರಿಗೂ ಕೂಡ ಬಂದು ಮುಟ್ತಿತ್ತು. ಹೀಗೆ ಬೆಳಗ್ಗಿನ ಮಾರನೆಯ ದಿನ ಎಲ್ಲ 3 ಮಕ್ಕಳು ಎದ್ದ ಮೇಲೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ರು ಅದ್ರ ಕುರಿತಾಗಿ, ಕನಸು ಬಿದ್ದಿರುವ ಕುರಿತಾಗಿ. ಹೀಗೆ ಮೊದಲನೇ ಮಗ ತಂದೆ ಹೂತಿಟ್ಟಿರುವಂತಹ ಈ ಸಂಪತ್ತನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ. ಅವನು ಕೂಡ ದುರಾಸೆಯಿಂದ ಬರ್ತಾನೆ. ಎರಡನೇ ಮಗನು ಕೂಡ ಹೋಗಿ ಎಲ್ಲ ಕಡೆ ಹುಡುಕ್ತಾನೆ, ಎಲ್ಲ ಅಗಿತಾನೆ, ಎಲ್ಲ ಭೂಮಿಯನ್ನ. ಆದ್ರೂ ಕೂಡ ಏನು ದೊರಕದೇ ಇದ್ದಾಗ ನಮ್ಮ ತಂದೆ ಬಂದು ಕನಸಿನಲ್ಲಿ ಹೇಳಿರೋದು ಸುಳ್ಳು ಅಂತ ಹೇಳಿ ಅವನು ಕೂಡ ಕೈ ಚೆಲ್ಲಿ ಕೂತ್ಕೊಂಡ್ ಬಿಡ್ತಾನೆ. ಮೂರನೆಯ ಮಗ ಹೀಗೇನೆ ಅವನು ಕೂಡ ಎಲ್ಲ ಉಪಕರಣಗಳನ್ನ ತೆಗೆದುಕೊಂಡು ಭೂಮಿಯನ್ನ ಅಗಲಿಕ್ಕೆ ಹೋದಾಗ ಅಲ್ಲಿ ಒಂದು ಹುತ್ತ ಸಿಗುತ್ತೆ. ಅಲ್ಲಿ ಹುತ್ತ ಸಿಕ್ಕಾಗ ಅವನ್ಗೆ ಹೇಳ್ತಾನೆ, ನೀನೇ ನಮ್ಮ ತಂದೆ, ಇಲ್ಲಿ ಇರುವಂತಹ ಸಂಪತ್ತು ಎಲ್ಲಿದೆ ತಿಳಿಸಿ ಅಂತ ಹೇಳ್ತಾನೆ. ಆವಾಗ ಅಲ್ಲಿರುವಂತಹ ಹಾವು, ನೀನಾ ನನ್ನ ಮಗನಾ ನೀನು ಅಂತ ಆ ಒಂದು ಸರ್ಪದಲ್ಲಿ ಇರುವಂತಹ ಪ್ರೇತಾತ್ಮ ಹೇಳುತ್ತೆ. ನೀ ನನ್ನ ಮಗನಾಗಿದ್ರೆ ನನ್ನನ್ನ, ಅಂದ್ರೆ ನಿನ್ನ ತಂದೆಯನ್ನ ನೀನು ಮುಕ್ತಿಗೊಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದೆ. ನೀನು ಪೂಜೆ ಪುರಸ್ಕಾರಗಳನ್ನ ಹಮ್ಕೊಳ್ತಿದ್ದೆ, ಯಾಕಂದ್ರೆ ನೀನೊಬ್ಬ ಬ್ರಾಹ್ಮಣ. ಆದ್ರೆ ಅದ್ನಿಗೂ ಕೂಡ ದುರಾಸೆ ಇದೆ. ನಾನು ಹೂತಿಟ್ಟಂತಹ ಸಂಪತ್ತಿನ ಮೇಲೇನೂ ನಿನ್ನ ಕಣ್ಣಿದೆ ಅಂತ ಹೇಳಿದಾಗ, ಆದ್ರೆ ಅದು ನಿನಗೆ ಸಿಗಲ್ಲ ಅಂತ ಹೇಳಿದಾಗ, ಮೊದಲು ನೀನು ನನಗೆ ಮುಕ್ತಿ ಕೊಡ್ಬೇಕು ಅಂತ ಹೇಳಿದಾಗ ಅವನು ಆವಾಗ ಅಲ್ಲಿ ಇರುವಂತಹ ದೊಡ್ಡ ಜ್ಞಾನಿಗಳಾದಂತಹ ಮಹಾತ್ಮ ಬ್ರಾಹ್ಮಣರನ್ನ ಕರೆಸಿಬಿಟ್ಟು, ಹೀಗೆ ನಮ್ಮ ತಂದೆಗೆ ಹಾವು ಕಚ್ಚಿರೋದ್ರಿಂದ ಅವರು ಯಾವ ದೇಹವನ್ನ ಪಡೆದಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹೀಗೆ ನಿಮ್ಮ ತಂದೆಗೆ ಹಾವು ಕಚ್ಚಿರೋದ್ರಿಂದ ನೀವು 7ನೇ ಅಧ್ಯಾಯದ ಪಠಣವನ್ನ ಮಾಡ್ಬೇಕು, ದಾನ ಧರ್ಮ ತಪಸ್ಸು ಯಜ್ಞಗಳನ್ನ ಮಾಡ್ಬೇಕು ಅಂತ ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಆವಾಗ ಆ ಊರಿನಲ್ಲೇ ಇದ್ದಂತಹ ಇತರ ಬ್ರಾಹ್ಮಣರನ್ನ ಕರೆಸ್ಬಿಟ್ಟು ಈ ಭಗವದ್ಗೀತೆ 7ನೇ ಅಧ್ಯಾಯದ ಪಠಣವನ್ನ ಮಾಡಿಸ್ತಾರೆ. ಆ ಭಗವದ್ಗೀತೆ ಅಧ್ಯಾಯ ಪಠಣ ಮಾಡ್ತಾ ಇರೋ ಹಾಗೇನೆ ಈ ದಾನ ಧರ್ಮ ವನ್ನ ಮಾಡೋಕ್ಕಿಂತ ಮುಂಚೆ ಈ 7ನೇ ಅಧ್ಯಾಯಕ್ಕೇನೆ ಏನಾಗ್ಬಿಡುತ್ತೆ, ಅವನಿಗೆ ಆ ಒಂದು ಪ್ರೇತ ಆತ್ಮದಿಂದ ಮುಕ್ತಿ ಸಿಕ್ಬಿಡುತ್ತೆ. ಮುಕ್ತಿ ಸಿಕ್ಕು ಅವನು ತನ್ನ ಒಂದು ಮಾಡಿರುವಂತಹ ಪುಣ್ಯ ಅಥವಾ ಮಾಡಿರುವಂತಹ ಪಾಪವನ್ನ ಸವಿಸ್ಲಿಕ್ಕೆ ಹೋಗ್ತಾನೆ. ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವನು ಒಂದು ದೇಹವನ್ನ ಪಡ್ಕೊಂಡು ಬರ್ಬೇಕು, ಅದಕ್ಕೋಸ್ಕರ. ಆದ್ರೂ ಕೂಡ ಇಲ್ಲಿ 7ನೇ ಅಧ್ಯಾಯವನ್ನ ಪಠಣ ಮಾಡಿರೋದ್ರಿಂದ ಅವನಿಗೆ ಪೂರ್ಣ ಮುಕ್ತಿ ಸಿಗುತ್ತೆ. ಅಂದ್ರೆ ಅವನು ಸ್ವರ್ಗಲೋಕಕ್ಕೆ ಹೋಗಿ ತನ್ನ ಪುಣ್ಯವನ್ನ ಸವಿಲಿಕ್ಕೆ ಅವನು ಹೋಗ್ತಾನೆ. ಇದು ಯಾತಕ್ಕೋಸ್ಕರ? ಇದು ಕೇವಲ 7ನೇ ಅಧ್ಯಾಯದ ಪಠಣವನ್ನ ಮಾಡಿರೋದ್ರಿಂದ ಇದು ಅವರಿಗೆ ಪ್ರಯೋಜನವನ್ನ ತಂದುಕೊಡ್ತು. ಮತ್ತೆ ಅಲ್ಲಿ ಇರುವಂತಹ ಎಲ್ಲ ಸಂಪತ್ತು ಎಲ್ಲ ಮಕ್ಕಳಿಗೂ ಕೂಡ ಸಿಕ್ತು. ಮಕ್ಕಳಿಗೂ ಕೂಡ ಇದರ ಒಂದು ಮಹತ್ವ ಗೊತ್ತಾಯ್ತು. ಹಾಗಾಗಿ ಅವರು ತಂದೆಗೆ ಮುಕ್ತಿಯನ್ನ ಕೊಟ್ಟು
ಈ ದಾನ ಧರ್ಮ ಒಂದು ತಪಸ್ಸನ್ನ ಎಲ್ಲರನ್ನೂ ಕೂಡ ಆಚರಿಸಿದ್ರು. ಈ ದಾನ ಧರ್ಮಾದಿಗಳನ್ನ ಮಾಡೋದ್ರಿಂದ ಮತ್ತು ಕೂಡ ಇನ್ನೂ ಪುಣ್ಯ ಫಲ ಸತ್ತ ಒಬ್ಬ ಬ್ರಾಹ್ಮಣ ಯಾರು ಶಂಕುಕರ್ಣನಿಗೆ ಒದಗಿತ್ತು. ಹೀಗೆ ಈ 7ನೇ ಅಧ್ಯಾಯನ ಶಿವ ಪಾರ್ವತಿಗೆ ಹೇಳ್ತಾನೆ. ಇದರ ಅದ್ಭುತ ಮಹಿಮೆ ನಾನು ನಿನಗೆ ಈಗಾಗಲೇ ಹೇಳಿದ್ದೇನೆ. ಮತ್ತೆ ಇದನ್ನ ಯಾರ್ಯಾರು ಕೇಳ್ತಾರೋ ಅವ್ರಿಗೂ ಕೂಡ ಪಾಪದ ಪ್ರಕ್ರಿಯೆಗಳಿಂದ ಮುಕ್ತಿಯನ್ನ ಪಡಿತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ಈ ಒಂದು ಯಾರ್ಯಾರು ಈ ಒಂದು ಭಗವದ್ಗೀತೆಯ ಮಹಿಮೆಯನ್ನ ಕೇಳ್ತಾರೋ ಈ ಭಗವಂತನ ಲೀಲೆಗಳನ್ನು ಕೂಡ ತಿಳ್ಕೊಂಡು ಭಗವಂತನನ್ನ ಸ್ಥಿರವಾಗಿ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅಂದ್ರೆ ಪೂಜಿಸ್ಬೇಕು ಅಂತ. ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡ್ಬೇಕು, ಪಠಣವನ್ನ ಮಾಡ್ಬೇಕು. ಇದರಿಂದ ನಮ್ಗೆ ನಮ್ಮಲ್ಲಿ ಇರುವಂತಹ ಈ ಐಹಿಕ ಕಲ್ಮಶ ಅದೇ ಪಾಪ ಅನ್ನೋದು ಕಡಿಮೆ ಆಗಿ ನಾವು ಇನ್ನಷ್ಟು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಸಹಾಯವನ್ನ ಮಾಡುತ್ತೆ. ಹೀಗೆ ಈ ಒಂದು 7ನೇ ಅಧ್ಯಾಯದ ಮಹಾತ್ಮೆ. ನಿನ್ನೆನೆ ನಾವು ಎಲ್ಲ ಸಾರಾಂಶವನ್ನ 6ನೇ ಅಧ್ಯಾಯದ ಕುರಿತಾದ ಸಾರಾಂಶವನ್ನ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಮತ್ತೆ ನಾನು ಅದ್ರ ಬಗ್ಗೆ ಏನು ರಿಪೀಟ್ ಮಾಡಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಗೆ ಗೊತ್ತು ಅದು ಧ್ಯಾನ ಯೋಗ, ಪೂರ್ಣ ಅಷ್ಟಾಂಗ ಯೋಗ ಅಂದ್ರೆ ಧ್ಯಾನಕ್ಕೆ ಸಂಬಂಧಪಟ್ಟಿರುವಂತದ್ದು. ಯಾರ ಧ್ಯಾನ? ಭಗವಂತನ ಧ್ಯಾನ. ಅಲ್ಲಿನೂ ಕೂಡ ಭಗವಂತ ಹೇಳಿದಾನೆ ಧ್ಯಾನ ಮಾಡ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು? ಮನಸ್ಸು. ಆ ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತು. ಅದಕ್ಕೆ ಒಂದು ಸಂಬಂಧಿಸಿದ ಹಾಗೆ ಈ ಒಂದು ಶ್ಲೋಕದಲ್ಲಿ ಅದರ ಒಂದು ಯೋಗವನ್ನ ನಾವು ಕಂಡುಬಿಡ್ತೀವಿ. ಈ ಒಂದು ಅಧ್ಯಾಯಕ್ಕೆ 7ನೇ ಅಧ್ಯಾಯಕ್ಕೆ ಇರುವಂತಹ ಹೆಸರು ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ವಿಜ್ಞಾನ ಯೋಗ ಅಂತಂದ್ರೆ ಇದಕ್ಕೆ ಪರಾತ್ಪರ ಜ್ಞಾನ ಅಥವಾ ಭಗವದ್ ಜ್ಞಾನ ಅಂತ ಕರೀತಾರೆ. ಪರಾತ್ಪರ ಜ್ಞಾನ ಅಂದ್ರೆ ಭಗವದ್ ಜ್ಞಾನ. ಈ ಜ್ಞಾನ ವಿಜ್ಞಾನ ಯಾಕೆ ಅಂತಾರೆ? ಜ್ಞಾನ ಅಂದ್ರೆ ಭೌತಿಕವಾದಂತಹ ಜ್ಞಾನ, ವಿಜ್ಞಾನ ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ. ಹಾಗಾಗಿ ಇದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಯೋಗ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಇಲ್ಲಿ 2 ಜ್ಞಾನ ಕೂಡ 2 ಯೋಗ ಅಂದ್ರೆ ಭಗವಂತನ ಜೊತೆಗೆ ಸಂಪರ್ಕವನ್ನ ಕಲ್ಪಿಸಿಕೊಳ್ಳುವಂಥದ್ದು ಭೌತಿಕ ಮತ್ತು ಆಧ್ಯಾತ್ಮಿಕದೊಂದಿಗೆ ಹೇಗೆ ನಾವು ಇದನ್ನ ಪಡಿಬಹುದು ಅನ್ನೋದು ನಮ್ಗೆ ಈ ಅಧ್ಯಾಯ ತಿಳಿಸುತ್ತೆ. ಒಟ್ಟಾರೆ ಈ ಅಧ್ಯಾಯದಲ್ಲಿ ನಾವು 30 ಶ್ಲೋಕಗಳನ್ನ ನೋಡ್ತೀವಿ. ಒಟ್ಟಾರೆ 30 ಶ್ಲೋಕಗಳನ್ನ ನಾವು ಈ ಅಧ್ಯಾಯದಲ್ಲಿ ಕಲಿತೇವೆ. ಹಾಗಾಗಿ ನಾವು ಬೇಗನೂ ಮುಗಿಸ್ಬಹುದು. ಆದ್ರೂ ಕೂಡ ಬಹಳ ಮುಖ್ಯವಾದಂತಹ ಅಧ್ಯಾಯ ಇದಾಗಿರೋದ್ರಿಂದ, ಭಕ್ತಿ ಯೋಗಕ್ಕೆ ಸಂಬಂಧಿಸಿರೋದ್ರಿಂದ ನಾವು ಆದಷ್ಟು ನೋಡಿ ಇದರ ಚರ್ಚೆಯನ್ನ ಮಾಡೋಣ. ಏನೇನು ನಾವು ತಿಳ್ಕೊಳ್ತೀವಿ ಈ ಅಧ್ಯಾಯದಲ್ಲಿ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ಮೊದಲನೇ ಅಧ್ಯಾಯದ ಪಠಣವನ್ನ ಮಾಡೋಣ. ಮೊದಲನೇ ಶ್ಲೋಕದ ಪಠಣವನ್ನ ಮಾಡೋಣ. ಈ ಒಂದು 7ನೇ ಅಧ್ಯಾಯದ ಅವಲೋಕನವನ್ನ ನಾವು ನೋಡಿದಾಗ ಇಲ್ಲಿ ನಾವು ತಿಳ್ಕೊಳ್ಳೋದು ಮೊದಲನೇದು ಶ್ರವಣ ಅಂತ ಹೇಳ್ತೀವಿ. ಶ್ರವಣದ ಜ್ಞಾನ. ಶ್ರವಣವನ್ನ ಹೇಗೆ ಮಾಡ್ಬೇಕು, ಶ್ರವಣದ ಜ್ಞಾನವನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ. ಶ್ರವಣ ಅಂತಂದ್ರೆ ಕೇಳುವುದು, ಕೇಳುವದ ಜ್ಞಾನ. ಅಂದ್ರೆ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯವರೆಗೆ ನಾವು ಶ್ರವಣದ ಮಾಹಿತಿಯನ್ನ ಪಡ್ಕೊಳ್ತೀವಿ. ಅಂದ್ರೆ ಭಗವಂತನ ಕುರಿತಾಗಿ ಕೇಳುವಂತಹ ಒಂದು ಲೀಲೆಗಳನ್ನ ಕೇಳುವಂತಹ ಕುರಿತಾಗಿ ಇರುವಂತಹ ಜ್ಞಾನ. 2ನೇ ಭಾಗದಲ್ಲಿ ಒಟ್ಟಾರೆ 5 ಭಾಗಗಳನ್ನ ನೋಡ್ತೀವಿ ಈ ಒಂದು 7ನೇ ಅಧ್ಯಾಯದಲ್ಲಿ. ಮೊದಲನೇ ಭಾಗ ಶ್ರವಣ. 2ನೇ ಭಾಗದಲ್ಲಿ ನಾವು ಈ ಒಂದು ಭಗವಂತನ ಶಕ್ತಿ ಅಂತ ಏನ್ ಹೇಳ್ತೀವಿ, ಭಗವಂತನ ಶಕ್ತಿಗೆ ನಾವು ಶಕ್ತಿಮಾನ್ ಅಂತ ಹೇಳ್ತೀವಿ. ಶಕ್ತಿ ಮತ್ತು ಶಕ್ತಿಮಾನ್ ಅನ್ನೋದು ಏನು, ಮತ್ತೆ ಭಗವಂತನ ಒಂದು ಏನು ಇದಕ್ಕೆ ಈ ಎವ್ರಿವೇರ್ ಅಂದ್ರೆ ಎಲ್ಲ ಕಡೆಗೂ ಕೂಡ ಭಗವಂತನಿದ್ದಾನೆ. ಆ ಎಲ್ಲ ಕಡೆಗೆ ಭಗವಂತನಿರೋದ್ರಿಂದ ಎಲ್ಲ ಕಡೆಗೂ ಅವನು ಶಕ್ತಿ ತುಂಬಿದೆ. ಅದಕ್ಕಾಗಿ ಇಲ್ಲಿ ಭಗವಂತನ ಶಕ್ತಿ, ಕೃಷ್ಣನ ಶಕ್ತಿ ಅನ್ನೋದನ್ನ ನಾವು ನೋಡ್ತೀವಿ 2ನೇ ಭಾಗದಲ್ಲಿ. ಇಲ್ಲಿ 4ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಕೂಡ ನಾವು ಕೃಷ್ಣನ ಒಂದು ಶಕ್ತಿಯ ಕುರಿತಾಗಿ ಹಂಚಿಕೆ ಹೇಗೆ ಅದನ್ನ ವಿಭಾಗೀಕರಿಸಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. 3ನೇ ಭಾಗದಲ್ಲಿ ಸ್ವೀಕೃತಿ ಮತ್ತು ಇನ್ನೊಂದು ನಾವು ಹೇಳೋದು ತಿರಸ್ಕಾರ. ಸ್ವೀಕರಿಸೋದು ಮತ್ತೆ ತಿರಸ್ಕರಿಸೋದು. ಏನ್ ಸ್ವೀಕರಿಸೋದು ಅಂದ್ರೆ ಎಕ್ಸೆಪ್ಟ್, ತಿರಸ್ಕಾರ ಅಂದ್ರೆ ರಿಜೆಕ್ಟ್. ಏನು ತಿರಸ್ಕರಿಸ್ಬೇಕು, ಏನು
ನಾವು ಸ್ವೀಕರಿಸಬೇಕು ಅನ್ನೋದರ ಕುರಿತಾಗಿ ಕೃಷ್ಣನ ಒಂದು ವಿಷಯದಲ್ಲಿ ಯಾವ್ದನ್ನ ಸ್ವೀಕರಿಸಬೇಕು ಯಾವ್ದನ್ನ ಸ್ವೀಕರಿಸಬಾರದು ಅನ್ನೋದನ್ನ ನಾವು 13ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೂ ತಿಳ್ಕೊಳ್ತೀವಿ. 4ನೇ ಭಾಗದಲ್ಲಿ ಡೆಮಿಗಾಡ್ ವರ್ಷಿಪ್ ಅಂತ ಹೇಳ್ತೀವಿ, ದೇವತಾರಾಧನೆ. ದೇವತೆಗಳ ಆರಾಧನೆಗೂ ಕೂಡ ಹೇಗೆ ಭಗವಂತ ಇಲ್ಲಿ ಅದರ ಕುರಿತಾಗಿ ತಿಳಿಸಿರುವಂತ ಮಾಹಿತಿ 20ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೂ ಕೂಡ 6 ಶ್ಲೋಕಗಳಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ತೀವಿ. ಕೊನೆಯ ಭಾಗದಲ್ಲಿ 5ನೆಯ ಭಾಗದಲ್ಲಿ ನಾವು ತಿಳ್ಕೊಳ್ಳೋದು ಒಬ್ಬರು ಹೇಗೆ ಭಕ್ತನಾಗಬಹುದು, ಹೂ ಕ್ಯಾನ್ ಬಿಕಮ್ ಅ ಡಿವೋಟಿ, ಯಾರು ಭಕ್ತರಾಗಬಹುದು, ಭಕ್ತನಾಗ್ಲಿಕ್ಕೆ ಇರುವಂತಹ ಅರ್ಹತೆಗಳು ಏನೇನು ಅನ್ನೋದನ್ನ ನಾವು 26ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ತಿಳ್ಕೊಳ್ತೀವಿ. ಇಲ್ಲಿನೂ ಕೂಡ 5 ಶ್ಲೋಕದಲ್ಲಿ ನಾವು ಇದ್ರ ಕುರಿತಾಗಿ ತಿಳ್ಕೊಳ್ತೀವಿ. ಹೀಗೆ 5 ಭಾಗಗಳನ್ನ ನಾವು ವಿಂಗಡಿಸ್ತೀವಿ. ಮೊದಲನೇದು ಹಿಯರಿಂಗ್ ನಾಲೆಡ್ಜ್, 2ನೇದು ಎನರ್ಜಿ ಆಫ್ ಕೃಷ್ಣ, 3ನೇದು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕೃಷ್ಣ, ಮತ್ತೆ 3ನೇದು ಅಂದ್ರೆ ಎಕ್ಸೆಪ್ಟ್ ರಿಜೆಕ್ಟ್ ಕೃಷ್ಣ ಅಂತಂದ್ರೆ ಇಲ್ಲಿ 3ನೇ ಭಾಗದಲ್ಲಿ ಕೃಷ್ಣನನ್ನ ಯಾರು ಒಪ್ಕೊಳ್ತಾರೆ ಅಂದ್ರೆ ಬಹಳಷ್ಟು ಜನರು ಕೂಡ ಅರ್ಧ ಜನ ಕೃಷ್ಣನನ್ನ ಅಕ್ಸೆಪ್ಟ್ ಮಾಡ್ತಾರೆ, ಇನ್ನು ಕೆಲವರು ಅವನನ್ನ ಅಲ್ಲಗಳಿದ್ದಾರೆ, ಅವನನ್ನ ಭಗವಂತನನ್ನಾಗಿ ಒಪ್ಕೊಳ್ಳೋದಿಲ್ಲ. ಯಾರು ಭಗವಂತನನ್ನ ಒಪ್ಕೊಳ್ಳೋದಿಲ್ಲ, ಕೃಷ್ಣನನ್ನ ಒಪ್ಕೊಳ್ಳೋದಿಲ್ಲ, ಯಾರು ಕೃಷ್ಣನನ್ನ ಒಪ್ಕೊಳ್ತಾರೆ ಅದ್ರ ಕುರಿತಾಗಿ ಭಗವಂತಾನೇ ಇಲ್ಲೇ ತಿಳಿಸ್ಬಿಟ್ಟಿದ್ದಾರೆ. ನನ್ನನ್ನ ಒಪ್ಕೊಳ್ಳೋರು ಯಾರು, ನನ್ನನ್ನ ಯಾರು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನ ತಾವೇ ತಿಳಿಸಿದ್ದಾರೆ. ಮತ್ತೆ ದೇವತಾರಾಧನೆ ಮತ್ತೆ ಭಕ್ತನಾಗೋದು ಹೇಗೆ ಅನ್ನೋದ್ರ ಕುರಿತಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ. ಯಾರ್ಯಾರಿಗೆ ಓದ್ಲಿಕ್ಕೆ ಇಚ್ಛೆ ಇದೆಯೋ ಶ್ಲೋಕ ಪಠಣ, ಅನುವಾದ, ಭಾವಾರ್ಥ ಅವರು ಹ್ಯಾಂಡ್ ರೈಸ್ ಮಾಡಿ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಬೇಗ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶಾಂತವಾದಂತಹ ಸ್ಥಳದಲ್ಲಿ ಓದಿ. ದಯವಿಟ್ಟು ಸ್ಪಷ್ಟವಾಗಿ ಆಡಿಯೋ ಹೈ ವಾಲ್ಯೂಮ್ ನಲ್ಲಿ ಇಟ್ಕೊಳ್ಳಿ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಸ್ಕ್ರೀನು. ಹಾ, ಕಾಣಿಸ್ತಾ ಇದೆ. ಮತ್ತೆ ಹರೇ ಕೃಷ್ಣ. ಭಗವದ್ಗೀತೆ 7ನೇ ಅಧ್ಯಾಯದ ಜ್ಞಾನ ವಿಜ್ಞಾನ ಯೋಗ, ಅದಕ್ಕೆ ಪರಾತ್ಪರ ಜ್ಞಾನ ಅಥವಾ ಭಗವದ್ ಜ್ಞಾನ ಅಂತ ಹೇಳ್ತಾರೆ. ಅದರಲ್ಲಿರುವಂತಹ ಮೊದಲನೇ ಶ್ಲೋಕ ಶ್ರೀ ಭಗವಾನುವಾಚ ಮಾಯಾ ಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮಧಾಶ್ರಯಾಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಮಯ್ಯಾ ಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಾಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಓದ್ಸಿ ಮಾತಾಜಿ. ಸುಮಂಗಲ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಬಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 1. ಶ್ರೀ ಭಗವಾನುವಾಚ ಮಾಯಾ ಶಕ್ತಂ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಓದ್ತೀನಿ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಶ್ರೀ ಭಗವಾನ್ ಉವಾಚ. ಅರ್ಥ ಇದಲ್ಲ ಓದ್ಬೇಕಾಗಿರೋದು ಮಾತಾಜಿ. ಶ್ರೀ ಶ್ಲೋಕವದಿ ಮಾತಾಜಿ. ಉವಾಚ. 3 ಜನ ಆಯ್ತಲ್ಲ, ಅದಕ್ಕೆ ಕೇಳಿದೆ ಮಾತಾಜಿ. ಶ್ರೀ ಭಗವಾನ್ ಉವಾಚ ಮಯಾ ಆಸಕ್ತ ಮನಃ ಪಾರ್ಥಂ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಹರೇ ಕೃಷ್ಣ ರೂಪಾ ಮಾತಾಜಿ ಅರ್ಥ ಅನುವಾದ. ಓಕೆ. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ ದೇವೋತ್ತಮ ಪುರುಷನು ಹೇಳಿದನು, ಮೈ ನನ್ನಲ್ಲಿ ಅಸಕ್ತ ಮನಸ್ಸನ್ನು ಆಸಕ್ತವಾಗಿಸಿ ಪಾರ್ಥ ಪ್ರತ್ಯಯ ಕುಮಾರನೇ, ಯೋಗಂ ಆತ್ಮ ಸಾಕ್ಷಾತ್ಕಾರವನ್ನು ಯುಂಜನ್ ಅಭ್ಯಸಿಸುತ್ತಾ ಮತ್ ಆಶ್ರಯ ನನ್ನ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ, ಅಸಂಶಯಂ ಸಂಶಯವಿಲ್ಲದೆ, ಸಮಗ್ರಂ ಸಂಪೂರ್ಣವಾಗಿ, ಮಾಂ ನನ್ನನ್ನು, ಯಥಾ ಹೇಗೆ, ಜ್ಞಾಸ್ಯಸಿ ನೀನು ತಿಳಿಯಬಲ್ಲೆ, ತತ್ ಅದನ್ನು, ಶೃಣು ಆಲಿಸಲು ಪ್ರಯತ್ನಿಸು. ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ರೂಪಾ ಮಾತಾಜಿ. ಹರೇ ಕೃಷ್ಣ. ರೂಪಾಶಂಕರ್ ಮಾತಾಜಿ ಇತ್ತಲ್ಲ ಮಾತಾಜಿ. ಹರೇ ಕೃಷ್ಣ. ಆಯ್ತು, ಈಗ ಓದಿದೆ ಅದೇ ನಾನೇ ಓದಿದ್ದು ನೀವೇ ಓದಿ. ಮಾತಾಜಿ. ಓಕೆ ಓಕೆ ಹೌದು. ಸಾರಿ. ಓಕೆ. ಆಶಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯ ಸ್ವರೂಪವನ್ನು ಸಂಪೂರ್ಣವಾಗಿ ವಿವರಿಸಿದೆ. ಕೃಷ್ಣನು ಎಲ್ಲಾ ಭಾಗ್ಯಗಳಲ್ಲಿ ಪೂರ್ಣನಾದವನು. ಇಂತಹ ಭಾಗ್ಯಗಳನ್ನು ಅವನು ಹೇಗೆ ಪ್ರಕಟಿಸುತ್ತಾನೆ ಎನ್ನುವುದನ್ನು ಇಲ್ಲಿ ವರ್ಣಿಸಿದೆ. ಅಲ್ಲದೆ ಕೃಷ್ಣನಲ್ಲಿ ಆಸಕ್ತರಾಗುವ 4 ಬಗೆಯ ಭಾಗ್ಯಶಾಲಿಗಳನ್ನು, ಕೃಷ್ಣನಲ್ಲಿ ಯಾವಾಗಲೂ ಆಸಕ್ತಿಯನ್ನು ತಳೆಯದ 4 ಬಗೆಯ ನಿರ್ಭಾಗ್ಯರನ್ನು ಈ ಅಧ್ಯಾಯದಲ್ಲಿ ವರ್ಣಿಸಿದೆ. ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ಜೀವಿಯನ್ನು ಬೇರೆ ಬೇರೆ ಬಗೆಯ ಯೋಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಏರಬಲ್ಲ ಭೌತಿಕವಲ್ಲದ ಆತ್ಮವೆಂದು ವರ್ಣಿಸಿದೆ. ಮನಸ್ಸನ್ನು ಸ್ಥಿರವಾಗಿ ಕೃಷ್ಣನಲ್ಲಿ ನಿಲ್ಲಿಸುವುದು ಎಂದರೆ ಕೃಷ್ಣ ಪ್ರಜ್ಞೆಯು ಎಲ್ಲಾ ಯೋಗದಲ್ಲಿ ಅತ್ಯುನ್ನತ ಸ್ವರೂಪದ್ದು ಎಂದು 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದೆ. ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಪರಮ ಸತ್ಯವನ್ನು ಅರಿತುಕೊಳ್ಳಬಲ್ಲ. ಇಲ್ಲವಾದರೆ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲವಾದರೆ ಅರಿತುಕೊಳ್ಳಲಾರ ಎಂದು ಹೇಳಿದೆ. ನಿರಾಕಾರ ಬ್ರಹ್ಮಜ್ಯೋತಿಯ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರವು ಪರಮ ಸತ್ಯದ ಪರಿಪೂರ್ಣ ಅರಿವಲ್ಲ. ಅದು ಭಾಗಶಃವಾದದ್ದು. ಸಂಪೂರ್ಣವಾದ ಮತ್ತು ವೈಜ್ಞಾನಿಕವಾದ ಜ್ಞಾನವೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಎಲ್ಲವೂ ತಂತಾನೇ ಪ್ರಕಟವಾಗುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸಂಶಯವೂ ಇಲ್ಲದೆ ಕೃಷ್ಣನೇ ಅಂತಿಮ ಜ್ಞಾನ ಎಂದು ಮನುಷ್ಯನಿಗೆ ಗೊತ್ತಾಗುತ್ತದೆ. ಯೋಗದ ಬೇರೆ ಬೇರೆ ಬಗೆಗಳು ಕೃಷ್ಣ ಪ್ರಜ್ಞೆಯ ಮಾರ್ಗದಲ್ಲಿ ಮೆಟ್ಟುಗಲ್ಲುಗಳು ಮಾತ್ರ. ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗುವವನಿಗೆ ಬ್ರಹ್ಮಜ್ಯೋತಿಯ ಮತ್ತು ಪರಮಾತ್ಮನ ಸಂಪೂರ್ಣ ಅರಿವು ಪ್ರಯತ್ನವಿಲ್ಲದೆಯೇ ಆಗುತ್ತದೆ. ಕೃಷ್ಣ ಪ್ರಜ್ಞೆಯ ಯೋಗಾಭ್ಯಾಸದಿಂದ ಮನುಷ್ಯನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಪರಮಸತ್ಯ, ಜೀವಿಗಳು, ಭೌತಿಕ ಪ್ರಕೃತಿ ಮತ್ತು ಸಾಧನ ಸಾಮಗ್ರಿಗಳೊಡನೆ ಅವುಗಳ ಅಭಿವ್ಯಕ್ತಿ ಎಲ್ಲವನ್ನು ತಿಳಿದುಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ಮಾತಾಜಿ. ಬೇಗ ಓದಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಅಲ್ಲಿ ಇದ್ದಾರೆ. ಅವರು ಆಗ್ತಾ ಇಲ್ಲ ಅನ್ಸ್ತಾ ಇದೆ. ಮತ್ತೆ ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ, ಓದಿ ಮಾತಾಜಿ. ಆದ್ದರಿಂದ 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ದೇಶಿಸಿದ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. 9 ಬೇರೆ ಬೇರೆ ರೂಪಗಳು ನಿಗದಿತ ಭಕ್ತಿ ಸೇವೆಯಿಂದ ಪರಮಪ್ರಭುವಾದ ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗುತ್ತದೆ. ಈ 9 ರೂಪಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಶ್ರವಣಂ. ಭಗವಂತನು ಅರ್ಜುನನಿಗೆ ತಚ್ಛೃಣು ಎಂದರೆ ನನ್ನಿಂದ ಕೇಳು ಎಂದು ಹೇಳುತ್ತಾನೆ. ಕೃಷ್ಣನಿಗಿಂತ ಶ್ರೇಷ್ಠವಾದ ಅಧಿಕಾರಿ ಇಲ್ಲ. ಆದುದರಿಂದ ಅವನಿಂದ ಕೇಳಿದವರು ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಮನುಷ್ಯನಾಗಲು ಅತ್ಯುತ್ತಮ ಅವಕಾಶವನ್ನು ಪಡೆಯುತ್ತಾನೆ. ಆದುದರಿಂದ ನೇರವಾಗಿ ಕೃಷ್ಣನಿಂದ ಅಥವಾ ಒಬ್ಬ ಪರಿಶುದ್ಧ ಕೃಷ್ಣ ಭಕ್ತನಿಂದ ತಿಳಿಯಬೇಕು. ಬರೀ ಪಾಂಡಿತ್ಯಪೂರ್ಣ ಶಿಕ್ಷಣ ಹೊಂದಿದ್ದ ಅಹಂಕಾರದಿಂದ ಬೀಗುವ ಭಕ್ತನಲ್ಲದವನಿಂದ ಕಲಿಯಬಾರದು. ಶ್ರೀಮದ್ ಭಾಗವತ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲತಾ ಪೂಜಾರಿ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಮೇಲೆ ಮಾಡಿಸಿ ಮಾತಾಜಿ ಸ್ವಲ್ಪ.
ಶ್ರೀಮದ್ ಭಾಗವತದಲ್ಲಿ ದೇವೋತ್ತಮ ಪರಮ ಪುರುಷನು ಪರಮ ಸತ್ಯವಾದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಪ್ರಥಮ ಸ್ಕಂದದ 2ನೇ ಅಧ್ಯಾಯದಲ್ಲಿ ಹೀಗೆ ವರ್ಣಿಸಿದೆ. ಹರೇ ಕೃಷ್ಣ Yes, ಮಾತಾಜಿ, ಮಾತಾಜಿ ಅವ್ರು ಹೇಳ್ತಾರೆ, ಆಮೇಲೆ ಹೇಳಿ. ಶೃಣ್ವತಾಂ ಸ್ವಕಥಾ ಕೃಷ್ಣಃ ಪುಣ್ಯ ಶ್ರವಣ ಕೀರ್ತನಾಃ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧೂನೋತಿ ಸುಹೃತ್ ಸತಾಂ ನಷ್ಟಪ್ರಾಯೇಷ್ವಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಇದನ್ನು ಒಬ್ಬೊಬ್ರು ಒಂದೊಂದಾಗಿ ಹೇಳಿ ಎಲ್ರು. ಈಗ ಮಾತಾಜಿ ಯಾರು ಓದಿದಿರೋ ಅವರು ಶ್ಲೋಕ ಹೇಳಿ ಮಾತಾಜಿ ಮೊದಲೇದು. ಶ್ರಣತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನಃ ಹೃದಯಂತಸ್ಥೋ ಹ್ಯಭದ್ರಾಣಿ ವಿಧನೋತಿ ಸತಾಂ. ಸೊ ನೆಕ್ಸ್ಟ್ ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ ನೆಕ್ಸ್ಟ್ ಮಾತಾಜಿ. ಅನ್ಮಿಟ್ ಮಾಡಿ ಯಾರಿಗಾದ್ರು ಮಾತಾಜಿ. ಶಾಂತರಂಗ ಮಾತಾಜಿ ಹರೇ ಕೃಷ್ಣ ಮಾಡಿ. ನಷ್ಟ ಪ್ರಾಯೇಷ್ವಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಹರೇ ಹರೇ ಕೃಷ್ಣ. ಕೃಷ್ಣ. ಶಾಂತರಂಗ ಸ್ವಾಮಿ. ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀಂ. ಹರೇ ಕೃಷ್ಣ. ತದಾ ರಜಸ್ತಮನೋಭಾವಾಃ ಕಾಮಲೋಭಾಧಯಶ್ಚ ಯೇ ಚೇತಯೇತೈರ ಅನಾವಿದ್ಧಂ ಸ್ಥಿತಂ ಸ್ವತೆ ಪ್ರಸೀದತಿ. ತದಾ ರಜಸ್ತಮೋಭಾವಾಃ ಕಾಮಲೋಭಾಧಯಶ್ಚ ಯೇ ಚೇತ ಏತೈರ್ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ, ನೀವ್ ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಆಗ್ತಾ ಇಲ್ಲ, ಇವಾಗ ಆಯ್ತು ಮಾತಾಜಿ. ಯಾವ್ದು ಓದ್ಬೇಕು ಮಾತಾಜಿ ಇವಾಗ? ಯಾವ್ದು ಓದೋಣ ತದಾ ಮಾತಾಜಿ? ರಜಸ್ತಮೋಭಾವ ಐತೆ ನೋಡಿ ಇಲ್ಲಿ ಮಾತಾಜಿ. ಆಯ್ತು ಮಾತಾಜಿ, ಓದ್ತೀನಿ. ತದಾ ರಜಸ್ತಮೋ ಭಾವಾಃ ಕಾಮಲೋಭಾದಯಶ್ಚ ಯೇ ಚೀತಪಿತೈರ್ ಅನಾವಿದ್ಯಂ ಸ್ಥಿತಂ ಸತ್ವೇ ಪ್ರಸೀದತಿ. ಮುಂದಿನ ಓದ್ಬೇಕು. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಹರೇ ಕೃಷ್ಣ. ವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಹರೇ ಕೃಷ್ಣ. ಭಿದ್ಯತೆ ಹೃದಯ ಗ್ರಂಥಿಃ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಾ ಏವಾತ್ಮನೀಶ್ವರೇ. ಹರೇ ಕೃಷ್ಣ. ಭಿದ್ಯತೆ ಹೃದಯ ಗ್ರಂಥಿಃ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ್ವಾ ಏವಾತ್ಮನೀಶ್ವರೇ. ಹರೇ ಕೃಷ್ಣ ಮಾತಾಜಿ. ಭಿದ್ಯತೆ ಹೃದಯ ಗ್ರಂಥಿಃ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಓದೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾಯಿ ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ವಿಷಯವನ್ನು ವೇದ ಸಾಹಿತ್ಯದಿಂದ ಕೇಳುವುದು ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದಲೇ ಕೇಳುವುದು ಪುಣ್ಯ ಕಾರ್ಯ. ತನ್ನ ವಿಷಯ ಕೇಳುವವನಿಗೆ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಶ್ರೀಕೃಷ್ಣನು ಪರಮ ಹಿತೈಷಿಯಾದ ಸ್ನೇಹಿತನಾಗಿ ನಡೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ವಿಷಯ ಕೇಳುವುದರಿಂದ ನಿರತನಾದ ಭಕ್ತನನ್ನು ಪರಿಶುದ್ಧಗೊಳಿಸುತ್ತಾನೆ.
ಈ ರೀತಿಯಲ್ಲಿ ಭಕ್ತನು ತನ್ನಲ್ಲಿ ಸೂಕ್ತವಾಗಿರುವ ದಿವ್ಯ ಜ್ಞಾನವನ್ನು ಸಹಜ ರೀತಿಯಲ್ಲಿ ಬೆಳೆಸಿಕೊಳ್ಳುತ್ತಾನೆ. ಭಾಗವತದಿಂದಲೂ ಭಕ್ತರಿಂದಲೂ ಕೃಷ್ಣನ ವಿಷಯ ಇನ್ನಷ್ಟು ಕೇಳಿದಂತೆ ವ್ಯಕ್ತಿಯು ಭಗವಂತನ ಭಕ್ತಿ ಸೇವೆಯಲ್ಲಿಯೇ ನಿಶ್ಚಲವಾಗಿ ಉಳಿಯುತ್ತಾನೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನು ರಜೋಗುಣ ಮತ್ತು ತಮೋಗುಣಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹರೇ ಹೀಗೆ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾರಿ. ಹರೇ ಕೃಷ್ಣ ಮಾತಾಜಿ. ಹೀಗೆ ಐಹಿಕ ಕಾಮ ಮತ್ತು ಲೋಭಗಳು ಕ್ಷಯಿಸುತ್ತವೆ. ಈ ಮಾಲಿನ್ಯಗಳು ತೊಡೆದು ಹೋದಾಗ ಸಾಧಕನು ಪರಿಶುದ್ಧ ಸತ್ವ ಸ್ಥಿತಿಯಲ್ಲಿ ಸ್ಥಿರನಾಗುತ್ತಾನೆ. ಭಕ್ತಿ ಸೇವೆಯಿಂದ ಚುರುಕಾಗುತ್ತಾನೆ ಮತ್ತು ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಹೀಗೆ ಭಕ್ತಿ ಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸಿ ಹಾಕುತ್ತದೆ ಮತ್ತು ಮನುಷ್ಯನು ಕೂಡಲೇ ಅಸಂಶಯಂ ಸಮಗ್ರಂ ಸ್ಥಿತಿಗೆ ಅಥವಾ ಪರಮ ಸತ್ಯನಾದ ದೇವೋತ್ತಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರುವುದು ಸಾಧ್ಯವಾಗುತ್ತದೆ. ಭಾಗವತ 1ನೇ ಸ್ಕಂದ 2ನೇ ಅಧ್ಯಾಯ 17-21 ಶ್ಲೋಕ. ಆದುದರಿಂದ ಕೃಷ್ಣನಿಂದ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಅವನ ಭಕ್ತರಿಂದ ಶ್ರವಣ ಮಾಡುವುದೇ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಸರಿಯಾದ ದಾರಿ. ಧನ್ಯವಾದಗಳು ಮಾತಾಜಿ. ಭಗವದ್ಗೀತೆ 7ನೇ ಅಧ್ಯಾಯದ 2ನೇ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತ್ಯ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಕಮಲಾ ಭಟ್ ಮಾತಾಜಿ. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯದ್ ಜ್ಞಾತವ್ಯಂ ಅವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸುಗಂಧಿ ಮಾತಾಜಿ. ಜ್ಞಾನಂ ತೇ ಅಹಂ ಸಾದ್ವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನ ಇಹಂ ಭೂಯಃ ಅನ್ಯತಂ ಜಾತತ್ವಂ ಅವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಶ್ಲೋಕ ಓದ್ಲಾ ಮಾತಾಜಿ? ಹೌದು ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಕೆಳಗಡೆ. ಜ್ಞಾನಂ ತೇ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋ ನಜ್ ಜ್ಞಾತವ್ಯಯವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಗೌರಮ್ಮ ಮಾತಾಜಿ, ಅರ್ಥ ಅನುವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ ಸೌಂಡ್ ಕೇಳ್ತಾ ಜ್ಞಾನಂ ಇಲ್ಲ. ಇಂದ್ರಿಯ ಗೋಚರ ಜ್ಞಾನವನ್ನ ತೇ ನಿನಗೆ. ಈಗ ಕೇಳ್ತಿದೆ ಮಾತಾಜಿ? ಕೇಳ್ತಾ ಇದೆ. ಓದಿ. ಹರೇ ಕೃಷ್ಣ ಮಾತಾಜಿ. ಕೇಳ್ತಾ ಇದೆ, ಮತ್ತೆ ಓದಿ ಮಾತಾಜಿ. ಜ್ಞಾನಂ ಇಂದ್ರಿಯ ಗೋಚರ ಜ್ಞಾನವನ್ನ. ಎಸ್ ಮಾತಾಜಿ, ಓದ್ತೇನೆ. ಜ್ಞಾನಂ ಇಂದ್ರಿಯ ಗೋಚರ ಜ್ಞಾನವನ್ನ ತೇ ನಿನಗೆ, ಅಹಂ ನಾನು, ಸಾ ಜೊತೆಗೆ, ವಿಜ್ಞಾನಂ ಆಧ್ಯಾತ್ಮಿಕ ಜ್ಞಾನದ, ಇಹಂ ಈ, ವಕ್ಷ್ಯಾಮಿ ವಿವರಿಸುತ್ತೇನೆ, ಅಶೇಷತಃ ಪೂರ್ಣವಾಗಿ, ಯತ್ ಯಾವುದನ್ನ, ಜ್ಞಾತ್ವ ತಿಳಿದು, ನ ಇಲ್ಲ, ಇಹ ಈ ಪ್ರಪಂಚದಲ್ಲಿ, ಭೂಯಃ ಮತ್ತೆ, ಅನ್ಯತ್ ಏನೊಂದನ್ನು ಹೆಚ್ಚಾಗಿ, ಜ್ಞಾತವ್ಯಂ ತಿಳಿಯಬೇಕಾದದ್ದು, ಅವಶಿಷ್ಯತೆ ಉಳಿಯುತ್ತದೆ. ಅನುವಾದ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನೂ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನ ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಚಂದ್ರಕಾಂತ್ ಪ್ರಭುಜಿ. ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಸಂಪೂರ್ಣ ಜ್ಞಾನದಲ್ಲಿ ಇಂದ್ರಿಯ ಗ್ರಾಹ್ಯ ಪ್ರಪಂಚ, ಅದರ ಹಿಂದೆ ಇರುವ ಚೇತನ ಮತ್ತು ಇವೆರಡರ ಮೂಲ, ಇವುಗಳ ತಿಳುವಳಿಕೆಯೂ ಸೇರಿದೆ. ಇದೇ ಆಧ್ಯಾತ್ಮಿಕ ಜ್ಞಾನ. ಅರ್ಜುನನು ಕೃಷ್ಣನ ಅಂತರಂಗ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಭಗವಂತನು ಮೇಲಿನ ಜ್ಞಾನ ವಿಧಾನವನ್ನು ವಿವರಿಸಲು ಬಯಸುತ್ತಾನೆ. 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನು ಈ ವಿವರಣೆಯನ್ನು ಕೊಟ್ಟಿದ್ದಾನೆ. ಅದನ್ನು ಇಲ್ಲಿ ಮತ್ತೆ ದೃಢಪಡಿಸಿದೆ. ಭಗವಂತನಿಂದ ನೇರವಾಗಿ ಬಂದ ಗುರು ಶಿಷ್ಯ ಪರಂಪರೆಯಲ್ಲಿರುವ ಭಗವದ್ ಭಕ್ತನು
ಮಾತ್ರ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಬಲ್ಲ. ಆದುದರಿಂದ ಎಲ್ಲಾ ಕಾರಣಗಳ ಕಾರಣನಾದ ಮತ್ತು ಎಲ್ಲಾ ಯೋಗಾಭ್ಯಾಸ ರೀತಿಗಳಲ್ಲಿಯೂ ಜ್ಞಾನದ ಗುರಿಯಾದ ಎಲ್ಲಾ ಜ್ಞಾನದ ಮೂಲವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯು ಮನುಷ್ಯನಿಗಿರಬೇಕು. ಎಲ್ಲಾ ಕಾರಣಗಳ ಕಾರಣವು ತಿಳಿದಾಗ ತಿಳಿದುಕೊಳ್ಳಬಹುದಾದದ್ದೆಲ್ಲ ತಿಳಿಯುತ್ತದೆ ಮತ್ತು ಯಾವುದೂ ತಿಳಿಯದೆ ಉಳಿಯುವುದಿಲ್ಲ. ವೇದಗಳು ಮುಂಡಕ ಉಪನಿಷತ್ತು 1.3 ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ ಎಂದು ಹೇಳುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆ 7ನೇ ಅಧ್ಯಾಯದ 3ನೇ ಶ್ಲೋಕ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. 3 ಜನರಿಗೆ ಹೇಳಿಸಿ ಮಾತಾಜಿ. ಹರೇ ಕೃಷ್ಣ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯಥಾ ತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಕೃಷ್ಣ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಂ ವೇತ್ತಿ ತತ್ವತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸವಿತಾ ಶೆಟ್ಟಿ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮನುಷ್ಯರ ಸಹಸ್ರೇಷು ಅನೇಕ ಸಾವಿರಗಳಲ್ಲಿ ಕಶ್ಚಿತ್ ಯಾರೋ ಒಬ್ಬನು ಯತತಿ ಪ್ರಯತ್ನಿಸುತ್ತಾನೆ ಸಿದ್ಧಯೇ ಪರಿಪೂರ್ಣತೆಗಾಗಿ ಯತತಾಂ ಹಾಗೆ ಪ್ರಯತ್ನಿಸುವವರಲ್ಲಿ ಅಪಿ ನಿಜವಾಗಿಯೂ ಸಿದ್ಧಾನಾಂ ಪರಿಪೂರ್ಣತೆಯನ್ನು ಸಾಧಿಸಿದವರಲ್ಲಿ ಕಶ್ಚಿತ್ ಯಾರೋ ಒಬ್ಬನು ಮಾಂ ನನ್ನನ್ನು ವೇತ್ತಿ ತಿಳಿಯುತ್ತಾನೆ ತತ್ವತಃ ವಾಸ್ತವಿಕವಾಗಿ. ಅನುವಾದ: ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಅವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾ ಸಾರಿ ಲಕ್ಷ್ಮೀ ದೇವಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಮನುಷ್ಯರಲ್ಲಿ ಬೇರೆ ಬೇರೆ ಮಟ್ಟಗಳಿವೆ. ಆತ್ಮವೆಂದರೇನು, ದೇಹವೆಂದರೇನು, ಪರಮ ಸತ್ಯವೆಂದರೇನು ಇವೆಲ್ಲವನ್ನು ತಿಳಿದುಕೊಳ್ಳಲು ದಿವ್ಯ ಸಾಕ್ಷಾತ್ಕಾರದಲ್ಲಿ 1000 ಜನರಲ್ಲಿ ಒಬ್ಬನಿಗೆ ತಕ್ಕಷ್ಟು ಆಸಕ್ತಿ ಇರಬಹುದು. ತಿನ್ನುವುದು, ನಿದ್ರೆ, ರಕ್ಷಣೆ ಮತ್ತು ಮೈಥುನ ಈ ಪಶು ಪ್ರವೃತ್ತಿಗಳಲ್ಲೇ ಸಾಮಾನ್ಯವಾಗಿ ಮನುಷ್ಯರು ತನ್ಮಯರಾಗಿರುತ್ತಾರೆ. ಸಾಮಾನ್ಯವಾಗಿ ದಿವ್ಯ ಜ್ಞಾನದಲ್ಲಿ ಯಾರಿಗೂ ಆಸಕ್ತಿ ಇರುವುದಿಲ್ಲ. ಗೀತೆಯ ಮೊದಲ 6 ಅಧ್ಯಾಯಗಳನ್ನು ದಿವ್ಯ ಜ್ಞಾನದಲ್ಲಿ ವಿಶಿಷ್ಟವಾದ ಆಸಕ್ತಿ ಇರುವವರಿಗಾಗಿ ಹೇಳಿದೆ. ದಿವ್ಯ ಜ್ಞಾನ, ಆತ್ಮ, ಪರಮಾತ್ಮ, ಜ್ಞಾನಯೋಗ ಮತ್ತು ಧ್ಯಾನ ಯೋಗಗಳ ಮೂಲಕ ಸಾಕ್ಷಾತ್ಕಾರದ ಪ್ರಕ್ರಿಯೆ ಆತ್ಮನನ್ನು ಜಡ ವಸ್ತುವಿನಿಂದ ಪ್ರತ್ಯೇಕಿಸುವುದು ಇದೇ ಆ ವಿಶಿಷ್ಟವಾದ ದಿವ್ಯ ಜ್ಞಾನವಾಗಿದೆ. ಕೃಷ್ಣ ಪ್ರಜ್ಞೆ ಇರುವವರು ಮಾತ್ರ ಕೃಷ್ಣನನ್ನು ಅರಿಯಬಲ್ಲರು. ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ದೇವೋತ್ತಮ ಪರಮಪುರುಷ, ಎಲ್ಲಾ ಕಾರಣಗಳ ಕಾರಣ, ಆದಿಪುರುಷನಾದ ಶ್ರೀ ಗೋವಿಂದ, ಈಶ್ವರಂ ಪರಮಂ ಕೃಷ್ಣ, ಸಚ್ಚಿದಾನಂದ ವಿಗ್ರಹ, ಅನಾದಿರ್ ಆದಿರ್ ಗೋವಿಂದಃ ಸರ್ವ ಕಾರಣ ಕಾರಣಂ. ಭಕ್ತರಲ್ಲದವರಿಗೆ ಕೃಷ್ಣನನ್ನು ಅರಿಯುವುದು ಕಷ್ಟ. ಭಕ್ತರಲ್ಲದವರು ಭಕ್ತಿ ಮಾರ್ಗವು ಬಹು ಸುಲಭ ಎಂದು ಹೇಳಿದರೂ ಅವರಿಗೆ ಅದನ್ನು ಅಭ್ಯಾಸ ಮಾಡುವುದು ಸಾಧ್ಯವಾಗುವುದಿಲ್ಲ. ಭಕ್ತಿ ಮಾರ್ಗವು ಭಕ್ತರಲ್ಲದವರು ಹೇಳುವಷ್ಟು ಸುಲಭವಾಗಿದ್ದರೆ ಅವರು ಕಷ್ಟವಾದ ಮಾರ್ಗವನ್ನೇಕೆ ಆರಿಸುತ್ತಾರೆ? ವಾಸ್ತವವಾಗಿ ಭಕ್ತಿ ಮಾರ್ಗವು ಸುಲಭವಲ್ಲ.
ಭಕ್ತಿಯನ್ನು ತಿಳಿಯದ ಅಧಿಕಾರವಿಲ್ಲದ ಜನ ಭಕ್ತಿ ಮಾರ್ಗ ಎಂದು ಕರೆದು ಅನುಸರಿಸುವ ಮಾರ್ಗವು ಸುಲಭವಾಗಿರಬಹುದು. ಆದರೆ ನಿಯಮ ನಿಬಂಧನೆಗಳಿಗನುಗುಣವಾಗಿ ಅದನ್ನು ಅನುಸರಿಸಿದಾಗ ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ಪಂಡಿತರು ತತ್ವಶಾಸ್ತ್ರಜ್ಞರು ಆ ಮಾರ್ಗದಿಂದ ದೂರವಾಗುವರು. ಶೀಲರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ಸಾರಾಮೃತ ಸಿಂಧು 1.2.101 ವಿನಲ್ಲಿ ಹೀಗೆ ಬರೆಯುತ್ತಾರೆ. ಶ್ರುತಿ ಸ್ಮೃತಿ ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನಾ ಐಕಾಂತಿಕಿ ಹರೇರ್ಭಕ್ತಿರ್ ಉತ್ಪಾತಾ ಐವ ಕಲ್ಪತೆ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನಾ ಐಕಾಂತಿಕಿ ಹರೇರ್ಭಕ್ತಿರ್ ಉತ್ಪಾತಾ ಐವ ಕಲ್ಪತೆ. ಶ್ಲೋಕ ಹೇಳಿ ಮಾತಾಜಿ. ಮಾತಾಜಿ ಯಾರಿಗೆ ಅವ್ರು ಅದೇ ಮಾತಾಜಿ ಹೇಳಂದ್ರೆ ಬೇಡ ಬೇಡ, ಬೇರೆಯವ್ರಿಗೆ ಹೇಳಿ ಶ್ಲೋಕ. ಗೀತಾ ಮಾತಾಜಿ ಎಲ್ಲ ಯಾರಿಗೆ ಒನ್ ಮಿನಿಟ್ ಮಾಡಿದ್ದೆ ನಾನು. ಗೀತಾ ಮಾತಾಜಿ ಇವ್ರು ಹೇಳಿ, ಶಾಂತ ಮಾತಾಜಿ ಹೇಳಿ, ಅವರು ಶ್ಲೋಕ ಓದ್ಲಿಕ್ಕೆ ರೆಡಿ ಇರ್ತಾರೆ ಯಾವಾಗ್ಲೂ. ಯಾರು ಮಾತಾಜಿ? ಗೀತಾ ಮಾತಾಜಿ. ಶಾಂತ ಮಾತಾಜಿ ನೋಡಿ, ಈಗ ಎತ್ತಿದ್ರಲ್ಲ ಕೈ, ಹ್ಯಾಂಡ್ ಡೌನ್ ಮಾಡಿದ್ರ ಅನ್ಸುತ್ತೆ. ಹೌದಾ? ಹೇಳ್ತೀರಾ? ಹೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಇಲ್ಲ ಬೇರೆಯವ್ರಿಗೆ. ಗೀತಾ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನಃ ಐಕಾಂತಿಕಿ ಹರೇರ್ಭಕ್ತಿರ್ ಉತ್ಪಾತಯೈವ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾಂತ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಹೇಳದ ಓದದ ಮಾತಾಜಿ? ಶ್ಲೋಕ ಮಾತಾಜಿ ಓದೋದೇನ್ ಮಾತಾಜಿ? ಶ್ಲೋಕ ಹೇಳಿ ಮಾತಾಜಿ. ಕಮಲಭಟ್ಟ ಮಾತಾಜಿ ಓದ್ತಾರೆ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ ವಿಧಿಂ ವಿನಾ ಐಕಾಂತಿಕಿ ಹರೇರ್ಭಕ್ತಿ ಉತ್ಪಾತಾಯೈವ ಕಲ್ಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕಮಲಭಟ್ಟ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಉಪನಿಷತ್ತುಗಳು, ಪುರಾಣಗಳು ಮತ್ತು ನಾರದ ಪಂಚರಾತ್ರಗಳಂತಹ ಅಧಿಕೃತ ವೇದ ಸಾಹಿತ್ಯವನ್ನು ಅಲಕ್ಷ್ಯ ಮಾಡುವ ಭಕ್ತಿ ಸೇವೆಯು ಸಮಾಜದಲ್ಲಿ ಅನಗತ್ಯವಾದ ಸದ್ದುಗದ್ದಲ. ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದ ನಿರಾಕಾರವಾದಿಗಾಗಲಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದ ಯೋಗಿಗಾಗಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಯಶೋದೆಯ ಮಗನಾಗಿ ಅಥವಾ ಅರ್ಜುನನ ಸಾರಥಿಯಾಗಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಮಹಾನ್ ದೇವತೆಗಳಿಗೂ ಕೆಲವೊಮ್ಮೆ ಕೃಷ್ಣನ ವಿಷಯದಲ್ಲಿ ಗೊಂದಲವಾಗುತ್ತದೆ. ಮುಹ್ಯಂತಿ ಯತ್ ಸೂರಯಃ ಭಗವಂತನು ಮಾಂತು ಏದನ ಕಶ್ಚನ, ನಾನಿರುವಂತೆ ಯಾರೂ ನನ್ನನ್ನು. ಹರೇ ಕೃಷ್ಣ ಮಾತಾಜಿ. ಮೇಲೆ ಹೋಗ್ಬೇಕು. ಅಲ್ಲ ಬೇರೆಯವ್ರು ಓದಿ. ಡಾಕ್ಟರ್ ಸುಚಿತ್ರಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ. ಆತನನ್ನು ಅರಿತಿದ್ದರೆ ಆಗ ಸ ಮಹಾತ್ಮ ಸುದುರ್ಲಭ. ಅಂತಹ ಮಹಾತ್ಮನು ದೊರೆಯುವುದು ಬಹು ಕಷ್ಟ. ದೊಡ್ಡ ವಿದ್ವಾಂಸನೋ ತತ್ವಶಾಸ್ತ್ರಜ್ಞನೋ ಆಗಿರುವವನು ಸಹ ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಅಭ್ಯಾಸ ಮಾಡದಿದ್ದರೆ ಕೃಷ್ಣನು ಇರುವಂತೆ ತತ್ವತಃ ಅವನನ್ನು ಅರಿಯಲಾರ. ಕೃಷ್ಣನು ಎಲ್ಲ ಕಾರಣಗಳ ಕಾರಣನು. ಅವನು ಸರ್ವವ್ಯಾಪಿ ಮತ್ತು ಸಿರಿವಂತ. ಅವನಲ್ಲಿ ಶ್ರೀಮಂತಿಕೆ, ಕೀರ್ತಿ, ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ ಈ ಎಲ್ಲಾ ಊಹಾತೀತ ದಿವ್ಯ ಗುಣಗಳಿವೆ. ಪರಿಶುದ್ಧ ಭಕ್ತರು ಮಾತ್ರ ಈ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ಅರಿಯಬಲ್ಲರು. ಏಕೆಂದರೆ ಕೃಷ್ಣನು ಭಕ್ತರ ಬಗ್ಗೆ ದಯಾಳುವಾಗಿದ್ದಾನೆ. ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಅವನೇ ಕಡೆಯ ಮಾತು. ಭಕ್ತರು ಮಾತ್ರ ಅವನು ಇರುವಂತೆ ಅವನ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು. ಆದ್ದರಿಂದ ಹೀಗೆ ಹೇಳಿದೆ. ಹರೇ ಕೃಷ್ಣ. ಧನ್ಯವಾದಗಳು. ಅಥ ಶ್ರೀಕೃಷ್ಣ ನಾಮಾದಿ ನ ಭವೇದ್ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಾಹ. ಅಥ ಶ್ರೀಕೃಷ್ಣ ನಾಮಾದಿ
ನ ಭವೇದ್ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೈಃ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಾಹ. ಹರೇ ಕೃಷ್ಣ. ಗಾಯತ್ರಿ ಒಬ್ರಿಗೆ ಯಾರು ಹೇಳ್ಸಿ, ಮಾತಾಜಿ? ಒಬ್ರಿಗೆ ಹೇಳ್ಸಿ ಎಲ್ಲ ಓದಿಸ್ಬಿಡಿ ಇಲ್ಲಿವರೆಗೂ. ಓಕೆ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಯಾರು ಮಾತಾಜಿ? ಓದ್ತಾ ಇದ್ದೀರಾ? ಕೇಳಿಸ್ತಾ ಇಲ್ಲ ಮಾತಾಜಿ ನಿಮ್ದು. ಬೇಗ ಓದ್ಬೇಕು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ. ಮಾಡ್ಕೊಂಡಿದ್ದಾರೆ ಅವ್ರು, ಕೇಳ್ತಾ ಇಲ್ಲ. ನಾನ್ ಗಾಯತ್ರಿ ಮಾಡ್ಲಾ? ರಾವ್ ಮಾತಾಜಿ. ಗಾಯತ್ರಿ ರಾವ್. ಗಾಯತ್ರಿ ಬೇಗ ರಾವ್ ಹೇಳಿ. ಮಾತಾಜಿ ಓದಿ. ಶ್ಲೋಕನ ಓದ್ಲಾ ಮಾತಾಜಿ? ಶ್ಲೋಕನು ಅರ್ಥನು ಎರಡು ಓದಿ, ಭಾವಾರ್ಥನು. ಅಥ ಶ್ರೀ ಕೃಷ್ಣ ನಾಮಾದಿ ನಾಮ ಭವೇದ್ಬಾಹ್ಯ ಮಂದ್ರಿಕೇಹ ಸೇವೋನ್ಮಾತೆ ಜಿಹ್ವಾದೌ ಸ್ವಯಮೇವಾಸುರತ್ಯದಃ. ಜಡ ಭೌತಿಕ ಇಂದ್ರಿಯಗಳ ಮೂಲಕ ಯಾರೂ ಕೃಷ್ಣನಂತೆ ಅವನನ್ನು ಗ್ರಹಿಸಲಾರರು. ಆದರೆ ಆತನು ಭಕ್ತರು ತನಗೆ ಅರ್ಪಿಸುವ ಪ್ರೇಮಪೂರ್ವಕ ಸೇವೆಯಿಂದ ಉತ್ಪ್ರೀತನಾಗಿ ಅವರಿಗೆ ಪ್ರತ್ಯಕ್ಷನಾಗುತ್ತಾನೆ. ಭಕ್ತಿ ರಸಾಮೃತ ಸಿಂಧು 1, 2, 2, 3, 4. ಧನ್ಯವಾದಗಳು ಮಾತಾಜಿ. 14. ಓಕೆ ಓಕೆ. 4ನೇ ಧನ್ಯವಾದಗಳು. 4ನೇ ಶ್ಲೋಕ ಒಂದು ಮಾಡೋಣ. ನಾಳೆಗೆ ನಾನು ಒಟ್ಟಾರೆ ಇವುಗಳನ್ನ ನಿಮ್ಗೆ ಚರ್ಚೆ ಮಾಡ್ತೀನಿ. ಬಹಳ ಮುಖ್ಯವಾದ ಶ್ಲೋಕಗಳು. ಭಗವಂತ ಇಲ್ಲಿ ತನ್ನ ಬಗ್ಗೆ ತಿಳಿಸಿದ್ದಾನೆ, ತನ್ನ ಶಕ್ತಿಯ ಬಗ್ಗೆ ತಿಳಿಸಿದ್ದಾನೆ. ಹಾಗಾಗಿ ನಾಳೆ ಇವುಗಳ ಒಂದು ಶಕ್ತಿಯನ್ನ ನಾನು ತಿಳಿಸ್ತೇನೆ, ಭಗವಂತನ ಶಕ್ತಿಯನ್ನು. ಮಾತಾಜಿ ಯಾರ್ಯಾರು ಯಾರ್ಯಾರೆಲ್ಲ ಓದೋರಿದ್ರು ಹ್ಯಾಂಡ್ ರೈಸ್ ಮಾಡಿ. ಅಲ್ಲ ಮಾತಾಜಿ, ಓದ್ದೇ ಇರೋರಿಗೆ ಹೇಳಿ ಮಾತಾಜಿ ಸ್ವಲ್ಪ. ಇರ್ಲಿ ಮಾತಾಜಿ, ಅವರು ಉಳಿದವರು ಓದ್ಲಿಕ್ಕೆ ಆಸೆ ಇರ್ಲಿಕ್ಕಿಲ್ಲ, ಓದ್ಬೇಕು ಶ್ಲೋಕಗಳನ್ನ. ಯಾಕಂದ್ರೆ ನಮ್ಮ ಒಂದು ಅಭ್ಯಾಸ, ಎಷ್ಟು ನಾವು ಪ್ರೊನೌನ್ಸ್ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಗ್ರಹಿಕೆಯ ಶಕ್ತಿ ಹೆಚ್ಚಾಗುತ್ತೆ. ಈ ಭಗವದ್ಗೀತೆಯನ್ನ ತಿಳ್ಕೊಳ್ಳೋ ಶಕ್ತಿ ಹೆಚ್ಚಾಗುತ್ತೆ. ಸೊ ಓದ್ಬೇಕು, ತಪ್ಪಾಗ್ಲಿ ಸರಿಯಾಗ್ಲಿ. ಇದೇನ್ ನಿಮ್ಗೆ ಸರಿಯಾಗಿ ಓದ್ಬೇಕು ಅನ್ನುವಂಥ ಪ್ಲಾಟ್ಫಾರ್ಮ್ ಏನಿಲ್ಲ. ತಿಳಿಲಿಲ್ಲ ಅಂದ್ರೆ ಅಥವಾ ತಪ್ಪಿತ್ತು ಅಂತಂದ್ರೆ ನಾವು ಹೇಳ್ತೀವಿ, ಮ್ಯೂಟ್ ಅಲ್ಲಿ ಇದ್ಕೊಂಡು ಅಥವಾ ಅನ್ಮ್ಯೂಟ್ ಅಲ್ಲಿ, ಮ್ಯೂಟ್ ಮಾಡಿನೋ ಅಥವಾ ಅನ್ಮ್ಯೂಟ್ ಮಾಡಿನೋ. ಅನ್ಮ್ಯೂಟ್ ಮಾಡಿದಾಗ ನೀವು ಇಲ್ಲಿ ಹೇಳ್ತಾ ಇರ್ತೀರಾ, ಮ್ಯೂಟ್ ಮಾಡ್ಕೊಂಡು ಅಲ್ಲಿ ನೀವು ಹೇಳ್ಬೋದು, ಅದು ಕೂಡ ಸಮಸ್ಯೆ ಇಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ನೀವು ಉಳಿದವ್ರ ಜೊತೆಗೆ ನೀವು ಅದನ್ನ ಉಚ್ಚಾರಣೆ ಮಾಡಬಹುದು. ಭಗವದ್ಗೀತೆ 7ನೇ ಅಧ್ಯಾಯದ 4ನೇ ಶ್ಲೋಕ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನ ಪ್ರಕೃತಿರಷ್ಟದಾ. 3 ಜನರಿಗೆ ಹೇಳಿಸಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಚಂದ್ರಕಾಂತ್ ಪ್ರಭುಜಿ ಹೇಳ್ತೀರಿ? ಹರೇ ಕೃಷ್ಣ. ಅಟೆಂಡೆನ್ಸ್ ಕೊಡ್ತಾರೆ ಮಾತಾಜಿ ಎಂಡ್ಗೆ, ಎಲ್ರು ಲೀವ್ ಆಗ್ಬೇಡಿ. ಹರೇ ಕೃಷ್ಣ. ಚಂದ್ರಕಾಂತ್ ಪ್ರಭುಜಿ ಹೇಳಿ. ಓದ್ತೇನೆ ಮಾತಾಜಿ. ಅಟೆಂಡೆನ್ಸ್ ಹಾಕ್ಬಿಡಿ ಮಾತಾಜಿ ನೀವು ಗ್ರೂಪ್ ಅಲ್ಲಿ. ಹಾಕ್ತೇನೆ ಮಾತಾಜಿ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನ ಪ್ರಕೃತಿರಷ್ಟಧಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪವಿತ್ರ ಮಾತಾಜಿ. ಹರೇ ಕೃಷ್ಣ. ಸಾರಿ ನನ್ನ ಕೈ ಹತ್ತತ್ ಮಾತಾಜಿ, ಸಾರಿ. ಹೇಳಿ ಮಾತಾಜಿ. ಸವಿತಾ ಮಾತಾಜಿ. ಹರೇ ಕೃಷ್ಣ. ಭೂಮಿರಾಪೋ ಅಹಂಕಾರ ಇತಿ ಯಂ ಮೇ ಭಿನ್ನ ಪ್ರಕೃತಿರಷ್ಟಧಾ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಮಾತಾಜಿ? ಇಲ್ಲ ಕೇಳಿಸ್ಲಿಲ್ಲ ಮಾತಾಜಿ, ನೀವು ಹೇಳಿದ್ದು ಕೇಳಿಸ್ಲಿಲ್ಲ ಸ್ಪಷ್ಟವಾಗಿ. ಬೇರೆಯವ್ರಿಗೆ ಹೇಳಿಸಿ ಮಾತಾಜಿ, ಡಿಸ್ಟರ್ಬೆನ್ಸ್ ಇದೆ. ಮೇಬಿ ಹರೇ ಕೃಷ್ಣ. ಈಗ ಕೇಳ್ತದ ಮಾತಾಜಿ? ಕೇಳ್ತದೆ? ಇಲ್ಲ ನಿಮ್ದು ಕೇಳಿಸ್ತಾ ಇಲ್ಲ. ಬೇರೆಯವ್ರಿಗೆ ಅನ್ಮ್ಯೂಟ್ ಮಾಡಿ ಮಾತಾಜಿ. ನಾಗರತ್ನ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನ ಪ್ರಕೃತಿರಷ್ಟಧಾ. ಅರ್ಥ ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಜಮುನಾ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಜಮುನಾ ಮಾತಾಜಿ, ಈಗ ಅನ್ಮ್ಯೂಟ್ ಆಗಿದ್ರಲ್ಲ ಮಾತಾಜಿ.
ಎಲ್ಲಿ ಹೋದ್ರು ಜಮುನಾ ಮಾತಾಜಿ? ಇಲ್ಲ, ಬೇಗ ಓದಿಸ್ಬಿಡಿ ಮಾತಾಜಿ, ಇದಕ್ಕೆ ಸಮಯ ಆಗತ್ತೆ. ಇದು ಬಹಳ ದೊಡ್ಡದಿದೆ ಭಾವಾರ್ಥ. ಹ್ಯಾಂಡ್ ರೈಸ್ ಮಾಡಿದವ್ರಿಗೆ ಓದಿಸ್ಬಿಡಿ. ಹಾ, ಓಕೆ. ಮತ್ತೆ ಅರ್ಥ ಅನುವಾದ ಅಲ್ಲ ಮಾತಾಜಿ? ಎಸ್ ಮಾತಾಜಿ, ಅರ್ಥ ಅನುವಾದ ಓದಿಸಿ. ಜಮುನಾ ಮಾತಾಜಿ ಓದಿ ಅರ್ಥ ಅನುವಾದ. ಹರೇ ಕೃಷ್ಣ, ನೀವು ಅನ್ಮ್ಯೂಟ್ ಇದ್ದೀರಾ? ನಿಮ್ದು ಕೇಳಿಸ್ತಾ ಇಲ್ಲ. ಜಮುನಾ ಮಾತಾಜಿ, ಬೇರೆದವ್ರಿಗೆ ಹೇಳಿ ಮಾತಾಜಿ, ಅವ್ರದ್ದು ಮೂವ್ ಆಗ್ತಾ ಇಲ್ಲ, ಅಲ್ಲಿ ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಗೌರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಹೇಳಿ. ಭೂಮಿ, ಅಪಹ ನೀರು, ಅನಲ ಅಗ್ನಿ, ವಾಯು ಗಾಳಿ, ಕಂ ಆಕಾಶ, ಮನಃ ಮನಸ್ಸು, ಬುದ್ಧಿಯು, ಏವ ಖಂಡಿತವಾಗಿಯೂ, ಚ ಮತ್ತು ಅಹಂಕಾರವು, ಇತಿ ಹೀಗೆ, ಇಯಂ ಇವೆಲ್ಲವೂ, ಮೇ ನನ್ನ, ಭಿನ್ನ ಬೇರೆಯಾದ, ಪ್ರಕೃತಿ ಶಕ್ತಿಗಳು, ಅಷ್ಟದಃ 8 ವಿಧ. ಅನುವಾದ: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ರಶ್ಮಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ನೀವು ಅಟೆಂಡೆನ್ಸ್ ಲಿಂಕ್ ಹಾಕಿ, ನಾನು ಅನ್ಮ್ಯೂಟ್ ಮಾಡ್ತೇನೆ ಮಾತಾಜಿ. ಯಾರು ಓದಿಲ್ವೋ ಅವ್ರಿಗೆ ನಾ ಮಾಡ್ತೇನೆ, ಹ್ಯಾಂಡ್ ರೈಸ್ ಮಾಡಿದವರಲ್ಲಿ. ನಾನು ಶ್ಲೋಕ ಹೇಳ್ತೇನೆ, ಆಮೇಲೆ ನೀವು ಭಾವಾರ್ಥದಿಂದ ಶ್ಲೋಕನು ಕೂಡ ರಿಪೀಟ್ ಮಾಡಿ, ಯಾರು ಅನ್ಮ್ಯೂಟ್ ಅಲ್ಲಿ ಇದ್ದೀರೋ ಅವರು. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನ್ಯಥೋ ವಿಧುಃ ಏಕಂ ತು ಮಹತಃ ಸೃಷ್ಟೋ ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನ್ಯಥೋ ವಿಧುಃ ಏಕಂ ತು ಮಹತಃ ಸೃಷ್ಟೋ ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ತ್ವಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಅನ್ಮ್ಯೂಟ್ ಮಾಡಿದಾರಾ? ಇದಲ್ಲ. ಓಕೆ, ಮಮತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅನುವಾದ: ದೇವರ ವಿಜ್ಞಾನವು ಭಗವಂತನ ಸಹಜ ಸ್ವರೂಪವನ್ನು, ಅವನ ವಿವಿಧ ಶಕ್ತಿಗಳನ್ನು ವಿಶ್ಲೇಷಿಸುತ್ತದೆ. ಐಹಿಕ ಪ್ರಕೃತಿ ಅಥವಾ ಭಗವಂತನ ವಿವಿಧ ಪುರುಷ ವಿಸ್ತರಣಗಳಲ್ಲಿ ಹೋಯ್ತು ಮಾತಾಜಿ ನಿಮ್ ಕನೆಕ್ಷನ್. ಹರೇ ಕೃಷ್ಣ. ರೇಖಾ ಮಾತಾಜಿ. ಹರೇ ಕೃಷ್ಣ. ಇಲ್ಲ, ಇದು ಓದಿದ್ರಾ? ಓದಿದ್ರಾ? ಏನ್ ಓದಿದ್ರಿ ನೀವು? ಅವ್ರದ್ದು ಹೋಯ್ತು, ಕನೆಕ್ಷನ್ ಹೋಯ್ತು ಮಾತಾಜಿ. ಅವ್ರು ಏನು ಸ್ವಲ್ಪ ಓದಿದ್ರಲ್ಲೇ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ. ದೇವರ ವಿಜ್ಞಾನವು ಭಗವಂತನ ಸಹಜ ಸ್ವರೂಪವನ್ನು, ಅವನ ವಿವಿಧ ಶಕ್ತಿಗಳನ್ನು ವಿಶ್ಲೇಷಿಸುತ್ತದೆ. ಐಹಿಕ ಪ್ರಕೃತಿ ಅಥವಾ ಭಗವಂತನ ವಿವಿಧ ಪುರುಷ ವಿಸ್ತರಣಗಳಲ್ಲಿ ಅವನ ಶಕ್ತಿ ಯಾವ ರೀತಿ ಇರುತ್ತದೆಂಬುದನ್ನು ಸತ್ವತ ನಂತರದಲ್ಲಿ ಹೀಗೆ ವರ್ಣಿಸಿದೆ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನ್ಯಥೋ ವಿದುಃ ಏಕಂ ತು ಮಹತಃ ಸೃಷ್ಟೋ ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಕುಸುಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಐಹಿಕ ಸೃಷ್ಟಿಗೆ ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಯ 3 ವಿಷ್ಣು ರೂಪಗಳನ್ನು ತಳೆಯುತ್ತದೆ. ಮೊದಲನೆಯದಾದ ಮಹಾವಿಷ್ಣುವು ಮಹತ್ತತ್ವ ಎಂದು ಕರೆಯುವ ಒಟ್ಟು ಐಹಿಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಗರ್ಭೋದಕಶಾಹಿ ವಿಷ್ಣು ಎರಡನೆಯವನು. ಅವನು ಎಲ್ಲಾ ಲೋಕಗಳಲ್ಲಿ ವೈವಿಧ್ಯವನ್ನು ಸೃಷ್ಟಿಸಲು ಅವುಗಳನ್ನು ಪ್ರವೇಶಿಸುತ್ತಾನೆ. ಮೂರನೆಯದಾದ ಕ್ಷೀರೋದಕಶಾಹಿ ವಿಷ್ಣುವು ಸರ್ವಾಂತರ್ಯಾಮಿ ಪರಮಾತ್ಮನಾಗಿ ಎಲ್ಲಾ ಲೋಕಗಳಲ್ಲಿಯೂ ಹಬ್ಬಿದ್ದಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಅವನು ಅಣುಗಳಲ್ಲಿಯೂ ಇದ್ದಾನೆ. ಈ 3 ವಿಶ್ವರೂಪಗಳನ್ನು ಹರಿತವನು ಐಹಿಕ ಬಂಧನಗಳಿಂದ ಮುಕ್ತನಾಗಬಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಐಹಿಕ ಜಗತ್ತು ಭಗವಂತನ ಶಕ್ತಿಗಳಲ್ಲಿ ಒಂದರ ತಾತ್ಕಾಲಿಕ ಅಭಿವ್ಯಕ್ತಿ. ಶ್ರೀಕೃಷ್ಣನ 3 ವಿಷ್ಣು ವಿಸ್ತರಣೆಗಳು ಐಹಿಕ ಜಗತ್ತಿನ ಎಲ್ಲಾ ಚಟುವಟಿಕೆಗಳನ್ನು ನಿರ್ದೇಶಿಸುತ್ತದೆ. ಈ ಪುರುಷರಿಗೆ ಸ್ಕ್ರೀನ್ ಮೇಲ್ ಮಾಡ್ಬೇಕು. ಪುರುಷರಿಗೆ ಅವತಾರಗಳೆಂದು ಹೆಸರು. ಸಾಮಾನ್ಯವಾಗಿ ಭಗವಂತನ ಕೃಷ್ಣನ ವಿಜ್ಞಾನವನ್ನು ತಿಳಿದವನು ಜೀವಿಗಳೇ ಪುರುಷರೆಂದು ಮತ್ತು ಐಹಿಕ ಜಗತ್ತು ಇರುವುದೇ ಜೀವಿಗಳ ಭೋಗಕ್ಕಾಗಿ ಎಂದು ಭಾವಿಸುತ್ತಾನೆ. ಪುರುಷ ಎಂಬ ಶಬ್ದದ ಅರ್ಥ ಐಹಿಕ ಶಕ್ತಿಯ ಮೂಲ
ನಿಯಂತ್ರಕ ಮತ್ತು ಭೋಗಿ ಎಂಬುದಾಗಿದೆ. ಭಗವದ್ಗೀತೆಯ ಪ್ರಕಾರ ಈ ನಾಸ್ತಿಕ ನಿರ್ಣಯವು ಸುಳ್ಳು. ಪ್ರಸ್ತುತ ಶ್ಲೋಕದಲ್ಲಿ ಕೃಷ್ಣನು ಐಹಿಕ ಅಭಿವ್ಯಕ್ತಿಯ ಮೂಲ ಕಾರಣ ಎಂದು ಹೇಳಿದೆ. ಶ್ರೀಮದ್ ಹರೇ ಕೃಷ್ಣ ಭಾಗವತವು ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ, ಹರೇ ಕೃಷ್ಣ. ಶ್ರೀಮದ್ ಭಾಗವತವು ಇದನ್ನು ದೃಢಪಡಿಸುತ್ತದೆ. ಐಹಿಕ ಅಭಿವ್ಯಕ್ತಿಯಲ್ಲಿ ಸೇರಿರುವ ಅಂಶಗಳು ಭಗವಂತನ ಪ್ರತ್ಯೇಕಗೊಂಡು ಶಕ್ತಿಗಳು. ನಿರಾಕಾರವಾದಿಗಳು ಅಂತಿಮ ಗುರಿಯಾದ ಬ್ರಹ್ಮಜ್ಯೋತಿಯು ಸಹ ಆಧ್ಯಾತ್ಮಿಕ ಗಗನದಲ್ಲಿ ಪ್ರಕಟಗೊಂಡು ಆಧ್ಯಾತ್ಮಿಕ ಶಕ್ತಿ. ವೈಕುಂಠ ಲೋಕದಲ್ಲಿ ಇರುವಂತೆ ಬ್ರಹ್ಮನ್ ಜ್ಯೋತಿಯಲ್ಲಿ ಆಧ್ಯಾತ್ಮಿಕ ಭಿನ್ನತೆಗಳಿಲ್ಲ. ನಿರಾಕಾರವಾದಿಗಳು ಈ ಬ್ರಹ್ಮನ್ ಜ್ಯೋತಿಯನ್ನು ಅಂತಿಮ ನಿರಂತರ ಗುರಿಯೆಂದು ಸ್ವೀಕರಿಸುತ್ತಾರೆ. ಪರಮಾತ್ಮ ರೂಪವು ಸಹ ಶಿರೋಧಾಯಕಶಾಹಿ ವಿಷ್ಣುವಿನ ತಾತ್ಕಾಲಿಕ ಸರ್ವಂತರ್ಯಾಮಿ ರೂಪ. ಪರಮಾತ್ಮ ರೂಪವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿರಂತರವಾದುದಲ್ಲ. ಆದುದರಿಂದ ದೇವೋತ್ತಮ ಪರಮಪುರುಷನು ಕೃಷ್ಣನೇ ವಾಸ್ತವವಾಗಿಯೂ ಪರಮ ಸತ್ಯ. ಅವನು ಪೂರ್ಣ ಚೈತನ್ಯ ಪುರುಷ. ಅವನಿಗೆ ಬೇರೆ ಬೇರೆ ಪ್ರತ್ಯೇಕಗೊಂಡ ಶಕ್ತಿಗಳು ಮತ್ತು ಅಂತರಂಗ ಶಕ್ತಿಗಳು ಇವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ. ಶ್ವೇತಾ ಕುಲಕರ್ಣಿ, ಹರೇ ಕೃಷ್ಣ, ಓದ್ತೀರಾ? ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮೇಲೆ ಹೇಳಿದಂತೆ ಐಹಿಕ ಶಕ್ತಿಯ ಪ್ರಧಾನ ರೂಪಗಳು 8. ಇವುಗಳಲ್ಲಿ ಮೊದಲನೆಯ ಐದಾದ ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶಗಳನ್ನು 5 ಮಹಾಸೃಷ್ಟಿಗಳು ಅಥವಾ ಸ್ಥೂಲ ಸೃಷ್ಟಿಗಳು ಎಂದು ಕರೆಯುತ್ತಾರೆ. ಅವುಗಳಲ್ಲಿ 5 ಇಂದ್ರಿಯ ವಸ್ತುಗಳು ಸೇರಿವೆ. ಇವು ಭೌತಿಕ, ಶಬ್ದ, ಸ್ಪರ್ಶ, ರೂಪ, ರುಚಿ ಮತ್ತು ವಾಸನೆಗಳು. ಐಹಿಕ ವಿಜ್ಞಾನದಲ್ಲಿ ಇರುವುದು ಈ 10 ಅಂಶಗಳು, ಬೇರೇನೂ ಇಲ್ಲ. ಆದರೆ ಪ್ರಾಪಂಚಿಕವಾದಿಗಳು ಇನ್ನೂ 3 ಅಂಶಗಳಾದ ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರಗಳನ್ನು ಸಂಪೂರ್ಣವಾಗಿ ಅಲಕ್ಷ್ಯ ಮಾಡುತ್ತಾರೆ. ಮಾನಸಿಕ ಚಟುವಟಿಕೆಗಳಲ್ಲಿ ವಿವೇಚಿಸುವ ತತ್ವಜ್ಞಾನಿಗಳಿಗೂ ಸಹ ಪರಿಪೂರ್ಣ ಜ್ಞಾನವಿರುವುದಿಲ್ಲ, ಏಕೆಂದರೆ ಅವರಿಗೆ ಕಡೆಯ ಮೂಲವಾದ ಕೃಷ್ಣನೂ ತಿಳಿದಿಲ್ಲ. ನಾನು ಇದ್ದೇನೆ ಮತ್ತು ಇದು ನನ್ನದು. ಇವು ಐಹಿಕ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಕುಲಕರ್ಣಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಇಲ್ಲಿದಲ್ಲ ಮಾತಾಜಿ, ಮಿಥ್ಯಾ ಅಹಂಕಾರ. ಹೌದು ಮಾತಾಜಿ. ಇಲ್ಲಿಂದ ಓದಿ. ಇದು ಐಹಿಕ, ಇವು ಐಹಿಕ. ಹರೇ ಕೃಷ್ಣ. ನಾನು ಇದ್ದೇನೆ, ಇಲ್ಲಿಂದ ಓದಿ. ನಾನು ಇದ್ದೇನೆ ಮತ್ತು ಇದು ನನ್ನದು. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ? ನಾನು ಇದ್ದೇನೆ ಮತ್ತು ಇದು ನನ್ನದು. ಕೇಳ್ತಾ ಇಲ್ವಾ ಮಾತಾಜಿ? ಅವ್ರು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ. ಇವು ಐಹಿಕ ಅಸ್ತಿತ್ವದ ಮೂಲ ತತ್ವ. ಇದು ಮಿಥ್ಯಾ ಅಹಂಕಾರ. ಮ್ಯೂಟ್ ಆಗಿದಾರ? ಸಮಯ ಆಗಿದೆ ಮಾತಾಜಿ, ನಾನೇ ಓದ್ತೀನಿ. ಈ ಮಿಥ್ಯಾಹಂಕಾರದಲ್ಲಿ ಐಹಿಕ ಚಟುವಟಿಕೆಗಳ 10 ಇಂದ್ರಿಯಗಳು ಇವೆ. ಬುದ್ಧಿಶಕ್ತಿಯು ಮಹತ್ತತ್ವ ಎಂದು ಕರೆಯುವ ಒಟ್ಟು ಭೌತಿಕ ಸೃಷ್ಟಿಗೆ ಸಂಬಂಧಿಸಿದ್ದು. ಆದುದರಿಂದ ಭಗವಂತನ 8 ಪ್ರತ್ಯೇಕಗೊಂಡ ಶಕ್ತಿಗಳಿಂದ ಐಹಿಕ ಜಗತ್ತಿನ 24 ಅಂಶಗಳು ಪ್ರಕಟಗೊಂಡಿವೆ. ಈ ಅಂಶಗಳು ಸಾಂಖ್ಯ ನಾಸ್ತಿಕ ದರ್ಶನದ ವಸ್ತು ವಿಷಯ. ಅವು ಮೂಲತಃ ಕೃಷ್ಣನ ಶಕ್ತಿಗಳಿಂದ ಉದ್ಭವಿಸಿದವು ಮತ್ತು ಅವನಿಂದ ಪ್ರತ್ಯೇಕವಾದವು. ಆದರೆ ಅಲ್ಪಜ್ಞಾನಿಗಳಾದ ನಾಸ್ತಿಕ ಸಾಂಖ್ಯ ತತ್ವ ಶಾಸ್ತ್ರಜ್ಞರಿಗೆ ಕೃಷ್ಣನು ಎಲ್ಲ ಕಾರಣಗಳ ಕಾರಣ ಎಂದು ಇನ್ನೂ ತಿಳಿದಿಲ್ಲ. ಸಾಂಖ್ಯ ತತ್ವಶಾಸ್ತ್ರದ ಚರ್ಚೆಯ ವಸ್ತು ಭಗವದ್ಗೀತೆಯಲ್ಲಿ ವರ್ಣಿತವಾಗಿರುವಂತೆ ಕೃಷ್ಣನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿ ಮಾತ್ರ. ಹರೇ ಕೃಷ್ಣ. ಇವುಗಳ ಕುರಿತಾಗಿ 4 ಶ್ಲೋಕಗಳನ್ನ 3 ಶ್ರವಣ ಮತ್ತೆ 4ನೇದು ನಾವು ನಾಳೆ ತಿಳಿದುಕೊಳ್ಳೋಣ. ಯಾರಿಗೆಲ್ಲ ಇವತ್ತಿನ ತರಗತಿಯ ಕುರಿತು ಪ್ರಶ್ನೆಗಳಿದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಜೊತೆಗೆ ಮಾತಾಜಿ ಅಟೆಂಡೆನ್ಸ್ ಹಾಕಿದ್ದಾರೆ, ನಾನು ಕೂಡ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ. ಯಾರೆಲ್ಲ ಪ್ರಯತ್ನ ಮಾಡೋರಿದ್ರೋ ಮಾಡಿ, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿ. ನಾನು ಇವತ್ತು ಏನು ಶೇರ್ ಮಾಡಲ್ಲ, ನಾನು ಹೇಳಲ್ಲ, ಯಾಕಂದ್ರೆ ನೀವೇ ಪ್ರಯತ್ನ ಮಾಡಿ. ದಿನಾಲು ಹಾಕ್ತಾರೆ ಮಾತಾಜಿ. ಇನ್ಮೇಲೆ ಬೆಳಿಗ್ಗೆನೂ ಹಾಕ್ಬಹುದು, ಅಂದ್ರೆ ಬಂದ ತಕ್ಷಣನೂ ಹಾಕ್ಬಹುದು,
ಅಥವಾ ಎಂಡಿಗೂ ಹಾಕ್ಬೋದು ಅಥವಾ ಮಧ್ಯದಲ್ಲೂ ಹಾಕ್ಬೋದು ಅವರು. ಹರೇ ಕೃಷ್ಣ. ನಾನೆಲ್ಲರಿಗೂ ಹ್ಯಾಂಡ್ ಡೌನ್ ಮಾಡ್ತೇನೆ. ಯಾರಿಗೆ ಪ್ರಶ್ನೆ ಇದೆಯೋ ಮತ್ತೆ ಹ್ಯಾಂಡ್ ರೈಸ್ ಮಾಡಿ. ಇವತ್ತಿನ ತರಗತಿ ಕುರಿತಾಗಿರುವಂತಹ ಪ್ರಶ್ನೆಗಳಿಗೆ ಯಾರಿಗೂ ಪ್ರಶ್ನೆ ಇಲ್ವಾ? ಎಲ್ರು ಬಿಜಿ ಆಗಿದ್ದಾರೆ ಮತ್ತೆ ಸಾಕ್ಲಿಕ್ಕೆ ಬಿಸಿ ಆಗಿದ್ದಾರೆ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ನಿನ್ನೆ ಮತ್ ಮೊನ್ನೆದ ರೆಕಾರ್ಡ್ ಬೇಕಾಗಿತ್ತು ಮಾತಾಜಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮಾತಾಜಿ ಮನೇಲೆ. ಓಕೆ. ನಿನ್ನೆದು ಮೊನ್ನೆದು ಅದು ನಿಮ್ಗೆ 6ನೇ ಅಧ್ಯಾಯದಲ್ಲಿ ಸಿಗುತ್ತೆ. ಸುಮಂಗಲ ಮಾತಾಜಿಗೆ ಮೆಸೇಜ್ ಮಾಡಿ ಅವ್ರು ಕಳಿಸ್ತಾರೆ. ಅವ್ರಿಗೆ ಮೆಸೇಜ್ ಮಾಡಿಲ್ಲ ಮಾತಾಜಿ. ಹೋದ್ಸಲ ಮಾಡಿದ್ದೆ ಮಾತಾಜಿ. ಹಾ ಮಾತಾಜಿ. ಅಲ್ಲ ಹೋದ್ಸಲ ನೀವು ಅಂದ್ರೆ ಯಾರ್ ನೀವು ರಿಕ್ವೆಸ್ಟ್ ಕಳಿಸ್ತಿರಲ್ಲ ಇದನ್ನ ಕಳಿಸಿ ಅಂತ ಹೇಳ್ಬೇಡಿ. ನೀವು ಹೆಸರು ಹೇಳಿ, ಹೆಸರು ನಂದು ಇದು ಹೆಸರು ಅಂತ ಹಾಕಿ ಅಂದ್ರೆ ನನ್ಗೆ ಗೊತ್ತಾಗುತ್ತೆ. ಮಾತಾಜಿ ಅದು ರಿಕ್ವೆಸ್ಟ್ ಹೆಂಗ್ ಕಳ್ಸೋದ್ರಿ? ನಿಮ್ ಒಂದ್ ನಿಮಿಷ ನೀವು ಮಾತಾಜಿಗೆ ಅವರು ರೆಕಾರ್ಡಿಂಗ್ ನಿಮ್ ಕಳಿಸ್ತಾರೆ. ಅವ್ರ ಹತ್ರ ಇರುತ್ತೆ ರೆಕಾರ್ಡಿಂಗ್ಸ್. ನೀವು ಮಾತಾಜಿಗೆ ನಿಮ್ಮ ಪೂರ್ಣ ಹೆಸರು ಹಾಕಿ ನನಗೆ ಯಾವ ಅಧ್ಯಾಯದ ರೆಕಾರ್ಡಿಂಗ್ ಬೇಕು ಕೇಳಿ ಅವ್ರಿಗೆ. ಅವರು ಆ ಅಧ್ಯಾಯದ ಕೊಡ್ತಾರೆ. ನಿಮ್ಗೆ 2 ಅಧ್ಯಾಯ ಸಿಗೋದು ಈಗ 5 ಮತ್ತೆ 6. 6ನೇ ಅಧ್ಯಾಯ ಬೇಕಲ್ಲ ನಿಮ್ಗೆ. 6ನೇ ಅಧ್ಯಾಯ ಕೊಡ್ತಾರೆ. ನಿಮ್ಗೆ ಸಿಕ್ಕ ಮೇಲೆ ನಾನು ಎಕ್ಸೆಸ್ ಕೊಡ್ಬೇಕು ಅದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ಹಾಕಿ ಪದೇ ಪದೇ ಹಾಕ್ಬೇಡಿ. ಒಂದು ಮೇಲ್ ಹಾಕಿ ಸಾಕು. ನಾನ್ ನೋಡಿದ ತಕ್ಷಣ ಅದನ್ನ ನಿಮ್ಗೆ ಎಕ್ಸೆಸ್ ಕೊಡ್ತೀನಿ. ನೀವು ಅದನ್ನ ಆಕ್ಸೆಸ್ ಮಾಡಿ. ಅವ್ರ ನಂಬರಿಗೆ ಮೆಸೇಜ್ ಮಾಡ್ಬೇಕು ಮಾತಾಜಿ. ನನ್ ಹೆಸರು ಮಾಡಿ ವಾಟ್ಸ್ಆಪ್ ಮಾಡಿ. ಆಯ್ತು ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅವ್ರು ನಿಮ್ಗೆ ಲಿಂಕ್ ಕಳಿಸ್ತಾರೆ ಮಾತಾಜಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಅಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ ನಿಮ್ಗೆ. ಪರ್ಮಿಷನ್ ಕೊಡಿ ಅಂತ ನೀವು ಒಂದು ಕಳಿಸ್ಬಿಟ್ರೆ ಸಾಕು, ಆಟೋಮೆಟಿಕ್ ಹೋಗುತ್ತೆ. ಅದು ಕ್ಲಿಕ್ ಮಾಡಿ ಸಾಕು. ಕ್ಲಿಕ್ ಮಾಡಿ ಸೆಂಡ್ ಮಾಡಿ. ಅದು ಆಟೋಮೆಟಿಕ್ ಆಗಿ ನನಗ್ ಬರುತ್ತೆ. ನಾನು ಅದನ್ನ ನಿಮ್ಗೆ ಪರ್ಮಿಷನ್ ಕೊಡ್ತೀನಿ. ಆಯ್ತು ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಇದು 5 ಪಾಯಿಂಟ್ ಹೇಳಿದ್ರಲ್ಲ ಮಾತಾಜಿ, ಶ್ರವಣದ ಧ್ಯಾನ ಕೇಳುವುದರಿಂದ, 2ನೇದು ಶಕ್ತಿಮಾನ, 3ನೇದು ಇವತ್ತು ಅವಲೋಕನನಾ? ಅವಲೋಕನ ಅಂದ್ರೆ ಪರಿಚಯ 5 ಭಾಗವನ್ನಾಗಿ ಮಾಡಿದೆ. ಮೊದಲನೇದ್ದು ಶ್ರವಣದ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋದು, ಶ್ರವಣ ಹೇಗೆ ಮಾಡ್ಬೇಕು ಅನ್ನೋದನ್ನ ಕುರಿತು, ಹಿಯರಿಂಗ್ ನಾಲೆಜ್ ಅಂತ ಹೇಳ್ತಾರೆ. 2ನೇದು ಕೃಷ್ಣನ ಒಂದು ಶಕ್ತಿ, ಎನರ್ಜಿ ಆಫ್ ಕೃಷ್ಣ. ಮತ್ತೆ 3ನೇದು ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಕೃಷ್ಣ. ಅಂದ್ರೆ ಕೃಷ್ಣನನ್ನ ಯಾರು ಒಪ್ಕೊಳ್ತಾರೆ, ಯಾರು ಒಪ್ಕೊಳ್ಳೋದಿಲ್ಲ. ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ ಬಹಳಷ್ಟು ಜನ. ಅಂತವ್ರು ಯಾರು ಅನ್ನೋದನ್ನು ಭಗವಂತ ಹೇಳ್ತಾರೆ 3ನೇ ಭಾಗದಲ್ಲಿ. 4ನೇ ಭಾಗದಲ್ಲಿ ಇರೋದು ದೇವತೆಗಳ ಒಂದು ಆರಾಧನೆ, ಡೆಮಿಗಾಡ್ ವರ್ಷಿಪ್ ಬಗ್ಗೆ ಭಗವಂತ ತಿಳಿಸ್ತಾರೆ ನಮ್ಗೆ. 5ನೇ ಭಾಗದಲ್ಲಿ ಇರೋದು ಭಕ್ತರು ಯಾರು ಭಕ್ತರಾಗ್ತಾರೆ, ಹೂ ಕ್ಯಾನ್ ಬಿಕಮ್ ಅ ಡಿವೋಟಿ, ಯಾರು ಭಕ್ತರಾಗಬಹುದು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಸಾಯಿ ಲಕ್ಷ್ಮಿ ಮಾತಾಜಿ ಅವರು ಅಲ್ಲಿ ಹೇಳಿದ್ದ ಅವ್ರು ನನಗೆ ಯಾವ ಮೆಸೇಜ್ ಇಲ್ಲಿವರೆಗೆ ಹಾಕೇ ಇಲ್ಲ ಕಳಿಸು ಅಂತ. ಸಾಯಿ ಲಕ್ಷ್ಮಿ ಮಾತಾಜಿ ನಿಮ್ಗೆ ಹಿಂದಿಂದ ಯಾವ್ದು ಸಿಗಲ್ಲ, ನಿಮ್ಗೆ 5, 6 ಮಾತ್ರ ಸಿಗ್ಬಹುದು. ಅಲ್ಲ ಮಾತಾಜಿ, ಅವ್ರು ಯಾವ್ದು ಹಾಕೇ ಇಲ್ಲ ನನಗೆ. ಅವ್ರು ಹೇಳಿದ್ರಲ್ಲ ಅವ್ರಿಗೆ ಮೆಸೇಜ್ ಹಾಕಿದ್ದವ್ರು ಕಳ್ಸಿಲ್ಲ ಅಂತೇಳಿ ನಾನು ನೋಡ್ದೆ ಈಗ ಹೋಗಿ. ಯಾರು ಹೇಳೇ ಇಲ್ಲ. ಮೆಸೇಜ್ ಮಾಡಿದಾರ? ಆಗ್ಲೇ ಹೇಳಿದ್ರಲ್ಲ ಮತ್ತೆ ಅವರು ಇವ್ರು ಕಾಂಬ್ಳೆ ಮಾತಾಜಿನ ಅವ್ರು ಕಳ್ಸಿಲ್ಲ ಮಾತಾಜಿ ನಂಗೆ. ಇರ್ಲಿ ಬಿಡಿ. ಸುಗಂಧಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ನಂದು ಅಟೆಂಡೆನ್ಸ್ ಬಿತ್ತ ನೋಡಿ ಮಾತಾಜಿ, ಹಾಕಿದೆ. ಹಾಕಿದಿರಲ್ಲ, ನಿಮ್ಗೆ ಸಬ್ಮಿಟೆಡ್ ಆಗಿ ಬರುತ್ತೆ. ಹರೇ ಕೃಷ್ಣ ಅಂತ ಬಂತು ಅಂತ ಇಟ್ಕೊಳ್ಳಿ, ಅಟ್ಲೀಸ್ಟ್ ಅದಾದ್ರೂ ಓದ್ಬಹುದು ನೀವು. ಅದಕ್ಕೆ ನಾನು ಹಾಕಿರೋದು ದೊಡ್ಡದಾಗಿ ಹರೇ ಕೃಷ್ಣ ಅಂತ. ಹೌದೌದು, ಅದು ಬಂದ್ಬಿಟ್ರೆ ನೀವು ಸಬ್ಮಿಟ್ ಆಯ್ತು ಅಂತ ಅರ್ಥ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ಫರ್ಮ್ ನೀವೇ ಮಾಡ್ಕೊಳ್ಬಹುದು, ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ. ಹಾ ಓಕೆ ಮಾತಾಜಿ. ಇಲ್ಲ ಮಾತಾಜಿ, ಎಲ್ರಿಗೂ ಹೇಳ್ತಾ ಇದ್ದೇನೆ. ಹೇಳಿದ್ರೆ ಒಳ್ಳೆ ಇದೆ, ಅದು ಮನಸ್ಸಲ್ಲಿ ಇಟ್ಟುಕೊಳ್ಳಬಾರದು ಯಾವ್ದು. ಹರೇ ಕೃಷ್ಣ. ಆಯ್ತಾ ಎಲ್ರದ್ದು? ಓಕೆ. ಹರೇ ಕೃಷ್ಣ. ನಾಳೆಗೆ 7ನೇ ಅಧ್ಯಾಯದ ಪ್ರಾರಂಭ ಮಾಡೋಣ. ತುಂಬಾ ಚೆನ್ನಾಗಿದೆ, ನೋಡೋಣ. ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋಣ 7ನೇ ಅಧ್ಯಾಯದ ಶ್ಲೋಕಗಳನ್ನು. ಹರೇ ಕೃಷ್ಣ. ನಾನ್ ರೆಕಾರ್ಡಿಂಗ್ ಆಫ್ ಮಾಡಿಲ್ಲ. ಯಾರೆಲ್ಲ ಭಕ್ತರು ಇವತ್ತಿನ ತರಗತಿಗೆ ಪಾಲ್ಗೊಂಡು ಸಕ್ರಿಯವಾಗಿ
ಓದಿದಿರೋ ಅವರೆಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ ಕಿ ಜೈ.